ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಕುಮಾರ್ ಬಿಟ್ಲ. ವಿವಿ ಫಲಿತಾಂಶ ಎಡವಟ್ಟು ಅನ್ನುವಂಥ ಟೈಟಲ್ನಲ್ಲಿ ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ವಿಶ್ವವಿದ್ಯಾನಿಲಯಗಳು ಅಂತ ಬಂದಾಗ ಬಹಳಷ್ಟು ದೊಡ್ಡ ಮಟ್ಟಿನ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಒಂದು ವಿದ್ಯಾಲಯಗಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದೆಷ್ಟು ಯುವ ಜನತೆಯ ಭವಿಷ್ಯ ಅನ್ನುವಂಥದ್ದು ವಿಶ್ವವಿದ್ಯಾನಿಲಯಗಳ ಕೈಯಲ್ಲಿ ಇರ್ತದೆ. ಅವರು ಕೊಡುವಂಥ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಿರ್ಬೋದು ಅಥವಾ ಅಲ್ಲಿ ಸಿಗುವಂಥ ಫಲಿತಾಂಶಗಳಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೊಂದು ಮೌಲ್ಯಯುತವಾಗಿರ್ತದೆ. ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಆಗಿರುವಂಥ ಎಡವಟ್ಟು ಅನ್ನುವಂಥದ್ದು ಅದೆಷ್ಟು ಯುವ ಜನರ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಕೆಲಸಕ್ಕೆ ಹೋಗಬೇಕಾ ಅಥವಾ ವಿದ್ಯಾರ್ಜನೆಯನ್ನು ಮುಂದುವರಿಸಬೇಕಾ? ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶ್ವವಿದ್ಯಾನಿಲಯ, ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಾಡಿಕೊಂಡಂಥ ಎಡವಟ್ಟು ಇವತ್ತು ಅದೆಷ್ಟು ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಚಿಂತೆ ಮಾಡುವಂತಾಗಿದೆ, ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯದ್ದು ನೋಡ್ಕೊಂಡು. ಮಂಗಳೂರು ವಿಶ್ವವಿದ್ಯಾನಿಲಯದ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳ ಆಕ್ರೋಶ ಹೊರಬಿದ್ದಿದೆ. ಪ್ರಕಟವಾಗಬೇಕಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಫಲಿತಾಂಶ ವಿಳಂಬ ಆಗಿದೆ. ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಇನ್ನೂ ನೀಡಿಲ್ಲ. ವಿಶ್ವವಿದ್ಯಾನಿಲಯ ಆಡಳಿತ ಸೌಧದಲ್ಲಿ ನಡೆಯುತ್ತಿದ್ದ ಸಭೆಗೆ ನುಗ್ಗಲು ಪ್ರಯತ್ನಿಸಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಮಂಗಳೂರು ವಿಶ್ವವಿದ್ಯಾನಿಲಯದ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳ ಆಕ್ರೋಶ ಹೊರಬಿದ್ದಿರುವಂಥದ್ದು. ಪ್ರಕಟವಾಗಬೇಕಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಫಲಿತಾಂಶ ಪ್ರಕಟ ಆಗಿಲ್ಲ. ಜೊತೆಗೆ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ಕೂಡ ನೀಡಿಲ್ಲ. ಆಡಳಿತ ಸೌಧಕ್ಕೆ ಸಭೆಗೆ ನುಗ್ಗಲು ಪ್ರಯತ್ನಿಸಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಎನ್ಎಸ್ಯುಐ ನೇತೃತ್ವದ ಎಲ್ಲೆಡೆ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿದ್ದಂಥ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಶ್ವವಿದ್ಯಾನಿಲಯದ ಎಡವಟ್ಟಿನ ವಿರುದ್ಧ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಈಗಾಗಲೇ ಕಾನೂನು ಸಮರವನ್ನ ಸಾರಿದೆ. ಇನ್ನು ಜನವರಿ 25ರ ಒಳಗೆ ಎಲ್ಲ ಫಲಿತಾಂಶವನ್ನ ಪ್ರಕಟ ಮಾಡುವುದಾಗಿ ವಿಶ್ವವಿದ್ಯಾನಿಲಯ ಭರವಸೆಯನ್ನ ನೀಡಿರುವಂಥ ವಿಶ್ವವಿದ್ಯಾನಿಲಯದ ಎಡವಟ್ಟಿನ ವಿರುದ್ಧ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಕಾನೂನು ಸಮರ ಮಾಡಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಜನವರಿ 25ರ ಒಳಗೆ ಫಲಿತಾಂಶದ ಭರವಸೆಯನ್ನ ನೀಡಿದ್ದಾರೆ. ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ PL ಧರ್ಮ ಅವರು, ಜೊತೆಗೆ ಕುಲಪತಿಗಳಾದಂಥ ಎಡಪಟ್ಟಿ ತಾಯಿ ಅವರು ಭರವಸೆಯನ್ನ ನೀಡಿದ್ದಾರೆ. ಇದು ಮಂಗಳೂರು ವಿಶ್ವವಿದ್ಯಾನಿಲಯ ಮಾಡಿಕೊಂಡಂಥ ಎಡವಟ್ಟು. ಏನೇ ಸಮಸ್ಯೆ ಇರಲಿ, ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಾಗ ಆ ಜವಾಬ್ದಾರಿಯನ್ನು ತೋರಿಸ್ಕೊಳ್ಬೇಕಿತ್ತು. ಏನೇ ಸಮಸ್ಯೆ ಆದರೂ ಕೂಡ ಜನರ ಜೊತೆ ನೇರವಾಗಿ ಹೇಳ್ಕೊಳ್ಬೋದಿತ್ತು, ವಿದ್ಯಾರ್ಥಿಗಳ ಜೊತೆ ಹಂಚ್ಕೊಳ್ಬೋದಿತ್ತು. ಆದರೆ ಎಡವಿದ್ದಲ್ಲಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಮಸ್ಯೆ ಆಗಿದೆ. ಇವತ್ತು ಕೇವಲ 1-2 ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇಲ್ಲ. ಕಾನೂನು ಸಮರಕ್ಕೆ ಸಿದ್ಧವಾಗಿ ನಿಂತಿರೋದು ಕೇವಲ ಒಂದು ಸಂಘಟನೆ ಅಲ್ಲ, ಬೇರೆ ಬೇರೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿ ಕಾನೂನು ಸಮರವನ್ನ ಮಾಡ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತದ ಸೌಧ ಏನಿದೆ ಅದರ ಮುಂದುಗಡೆ ಬಂದು ಪ್ರತಿಭಟನೆಗಿಳಿದಿದ್ದಾರೆ. ನೂರಾರು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳಿಕ ಎಚ್ಚರಿಸಿ ಅವರನ್ನ ಬಿಡುಗಡೆಗೊಳಿಸಿ. ಒಟ್ಟಿನಲ್ಲಿ ಈ ಎಲ್ಲ ಎಡವಟ್ಟು ಅನ್ನುವಂಥದ್ದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಅದು ಮುಖ್ಯ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತೆ. ನಮ್ಮ ದೇಶದ ಆಸ್ತಿ ನಮ್ಮ ಯುವ ಜನರು. ಅದೆಷ್ಟೋ ಜನ ಪದವಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾರೆ. ಅವರ ಭವಿಷ್ಯದಲ್ಲಿ ಈ ಚೆಲ್ಲಾಟ ಸರಿಯಲ್ಲ. ಇದು ನಮ್ಮ ವಾದ. ಒಟ್ಟಿನಲ್ಲಿ ಚರ್ಚೆಯನ್ನು ಮಾಡಬೇಕು. 3 ಜನ
ವಿದ್ಯಾರ್ಥಿ ಮುಖಂಡರು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆತ್ಮೀಯವಾಗಿ ಸ್ವಾಗತಿಸಬೇಕು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ನಿಶಾನ್ ಆಳ್ವ ಅವರಿದ್ದಾರೆ. ಆತ್ಮೀಯ ಸ್ವಾಗತ ನಿಶಾನ್ ಆಳ್ವ. ಹಾಗೆಯೇ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ NSUI ಇದರಿಂದ ಸಾಹಿಲ್ ಅವರು ಜಾಯ್ನ್ ಆಗಿದ್ದಾರೆ. ಆತ್ಮೀಯ ಸ್ವಾಗತ. ಹಾಗೆಯೇ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಬೂಬಕರ್ ಸಿದ್ದಿಕ್ ಅವರಿದ್ದಾರೆ. ಆತ್ಮೀಯ ಸ್ವಾಗತ. ಒಂದು ಚರ್ಚೆ ಅಂತ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಗಳು ಒಗ್ಗೂಡಿರುವಂಥದ್ದನ್ನು ನೋಡುವಾಗ ಎಲ್ಲರಲ್ಲೂ ಕೂಡ ಭವಿಷ್ಯದ ಚಿಂತೆ ಜೊತೆಗೆ ಆಕ್ರೋಶ, ಏನು ಸಮಸ್ಯೆ ಆಗಿದೆ ಅದರ ಬಗ್ಗೆ ಇದೆ. ಒಟ್ಟಿನಲ್ಲಿ ನಾನು ಕೇಳುವಂಥದ್ದು, ಒಂದೊಂದು ಸಂಘಟನೆಯು ಕೂಡ ಒಂದೊಂದು ರೀತಿಯ ಹೆಜ್ಜೆಯನ್ನು ಇಟ್ಟಿದೆ. ಮೊದಲದಾಗಿ ನಾನು ಈ ಬಗ್ಗೆ ಮಾತನಾಡ್ತೀನಿ. ನಿಶಾನ್ ಆಳ್ವ ಅವರ ಜೊತೆ ಏನು ಮಾಡಿದೆ, ಏನು ABVP ಸಂಘಟನೆಯಿಂದ ಈ ಒಂದು ಪ್ರಸ್ತುತ ಈ ಒಂದು ಸಮಸ್ಯೆಗೆ ತಕ್ಕದಾಗಿ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಈ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಯಾವ ರೀತಿಯ ಚರ್ಚೆಯನ್ನು ಮಾಡಿಕೊಂಡು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ, ಜೊತೆಗೆ ಏನೆಲ್ಲ ಆಯಿತು? ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಯಾವಾಗ ಈ ರಿಸಲ್ಟ್ ಡಿಲೇ ಆಗ್ತಾ ಬಂತು ಅದೇ ದಿವಸದಿಂದಾಗಿ ವಿದ್ಯಾರ್ಥಿ ಪರಿಷತ್ ನಿಕಟವಾಗಿ VC ಅವ್ರ ಜೊತೆಗಾಗಿರ್ಬೋದು ಅಥವಾ ಪರೀಕ್ಷಾಂಗ ಕುಲ ಸಚಿವರಾಗಿರ್ಬೋದು ಅವ್ರ ಜೊತೆ ನಿರಂತರವಾಗಿ ಚರ್ಚೆ ಮಾಡಿದ್ರು. ಏನು ಸಮಸ್ಯೆ ಆಗ್ತದೆ, ಯಾಕೆ ರಿಸಲ್ಟ್ಗಳು ಬರ್ತಾ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಅವರು ತಿಳಿಸುವಂಥದ್ದು ಈ UUCMSನ ಪೋರ್ಟಲ್ನಿಂದಾಗಿ ಅಂತ. UUCMS ಪೋರ್ಟಲ್ನಿಂದಾಗಿ, UUCMS ಅಂತ ಹೇಳಿದ್ರೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದರಿಂದ ಲಾಭಗಳು ಸುಮಾರಾಗಿರ್ಬೋದು. ಆ ದೃಷ್ಟಿಯಿಂದ ಇದರಲ್ಲಿ ಸಣ್ಣ ಮಟ್ಟದ ಅಂದರೆ ತೊಂದರೆಗಳಿವೆ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ರೀತಿಯ ವ್ಯಾಲ್ಯೂಯೇಷನ್ ಸಿಸ್ಟಮ್ ಇರುತ್ತೆ. ಅಂದರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ರೀತಿಯ ಯೂನಿವರ್ಸಿಟಿ ಅಂದರೆ ವ್ಯಾಲ್ಯೂಯೇಷನ್ ಸಿಸ್ಟಮ್ ಇರುತ್ತೆ, ಮೈಸೂರು ಯೂನಿವರ್ಸಿಟಿಯಲ್ಲಿ ಬೇರೆ ರೀತಿ ಇರುತ್ತೆ. ಅದೇ ಒಂದೊಂದು ಯೂನಿವರ್ಸಿಟಿ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ವ್ಯಾಲ್ಯೂಯೇಷನ್ ಸಿಸ್ಟಮ್ ಇರುತ್ತೆ. ಆ ರೀತಿಯ ಅದರಲ್ಲಿ ಚೇಂಜಸ್ ಮಾಡುವಂಥ ಅವಕಾಶ ಈ ಅಂದರೆ ಈ UUCMS ಪೋರ್ಟಲ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ರು ಮೊದಲನೇದಾಗಿ. ಅದಾದ ನಂತರದಲ್ಲಿ ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಜೊತೆ ಮಾತಾಡಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕ ಅಶ್ವಥ್ ನಾರಾಯಣ ಅವರನ್ನು ಭೇಟಿ ಮಾಡಿ ಅವರಿಗೆ ಈ ಸಮಸ್ಯೆಯನ್ನು ತಿಳಿಸುವಂಥ ಸಂದರ್ಭದಲ್ಲಿ ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಅದರ ಏನು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಇನ್ನೂ ಕೂಡ ರಿಸಲ್ಟ್ ಡಿಲೇ ಆದಂಥ ಸಂದರ್ಭ ಇನ್ನೊಂದು ಸರ್ತಿ ಚರ್ಚೆ ಮಾಡಿದ್ವಿ. ನಮಗೆ ಕರೆಕ್ಷನ್ಗೆ ಲೆಕ್ಚರರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕರೆಕ್ಷನ್ ಲೆಕ್ಚರರ್ಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಕಡೆ ಕಾಲೇಜ್ನವರು ಕ್ಲಾಸ್ ಮಾಡಿ ಅಂತ ಹೇಳ್ತಾರೆ, ಆ ಕಡೆ ನೀವು ಕರೆಕ್ಷನ್ ಮಾಡಿ ಅಂತ. ನಾವು ಏನಂತ ಮಾಡೋದಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಾದ ನಂತರ ಒಮ್ಮತದ ಅಭಿಪ್ರಾಯದಿಂದ ಕರೆಕ್ಷನ್ ಕೂಡ ಪ್ರಾರಂಭವಾಯಿತು. ಅದಾದ ನಂತರದಲ್ಲಿ ಈಗ ಇನ್ನೊಂದು ಸರ್ತಿ ಇದೇ ರೀಸನನ್ನು ಕೊಡ್ತಾ ಆ ಕಡೆ ಸರ್ಕಾರದಿಂದ ಏನು ಸಮಸ್ಯೆ ಇತ್ತು ಸರ್ಕಾರದ ಜೊತೆ ಮಾತಾಡಿದ್ವಿ. ಸರ್ಕಾರದ ಜೊತೆ ಕೂಡ ಅಂದರೆ ಡೈರೆಕ್ಟರೇಟ್ ಮತ್ತು ಕಮಿಷನರ್ ಆಗಿರ್ಬೋದು ಅಥವಾ ಏನೆಲ್ಲ ವರಿಷ್ಠ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಯಾವುದೆಲ್ಲ ಸಮಸ್ಯೆಗಳು ಬಗೆಹರಿಸಬೇಕಿತ್ತು ಅದನ್ನೆಲ್ಲ ಬಗೆಹರಿಸಿ ಇನ್ನು ಯೂನಿವರ್ಸಿಟಿ ಕೈಯಲ್ಲಿರುವಂಥ ಆದಷ್ಟು ಬೇಗ ಕರೆಕ್ಷನ್ ಮಾಡಿ ಅದರ ರಿಸಲ್ಟ್ ಕೊಡುವಂಥದ್ದು ಯೂನಿವರ್ಸಿಟಿಯ ಕೈಯಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಯಾಕೋ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅನ್ನೋ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡಿದ್ವಿ. ಕಳೆದ ನಿನ್ನೆ ಹೋರಾಟವನ್ನು ಮಾಡಿದ್ವಿ. ಯೂನಿವರ್ಸಿಟಿಯ ಸಿಂಡಿಕೇಟ್ ಸಭೆ ಇತ್ತು. ಸಿಂಡಿಕೇಟ್ ಸಭೆಗೆ ನುಗ್ಗುವಂಥ ಯತ್ನವನ್ನು ಮಾಡಿದ್ದೇವೆ. ಸಿಂಡಿಕೇಟ್ ಸಭೆಗೆ ನುಗ್ಗಿ ಈ ಪ್ರಶ್ನೆಯನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ 25ನೇ ತಾರೀಕಿನ ಒಳಗಾಗಿ ನಾವು ರಿಸಲ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಸಮೇತವಾಗಿ ಬಂದಿದ್ರು. 25ನೇ ತಾರೀಕು ನಾವು ಇದು ಕೊಡದಿದ್ದರೆ ರಿಸಲ್ಟ್ ಕೊಡದಿದ್ದರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಪರೀಕ್ಷಾಂಗ ಕುಲ ಸಚಿವರು ಹೇಳಿದ್ದಾರೆ. ಇದೆಲ್ಲ ವಿದ್ಯಾರ್ಥಿ ಪರಿಷತ್ತಿನಿಂದ ಹೋರಾಟ. ನೋಡ್ಬೇಕೀಗ 25ನೇ ತಾರೀಕು ಏನಾದರೂ ರಿಸಲ್ಟ್ ಕೊಡ್ತಿದ್ರೆ ಅವ್ರು ರಾಜೀನಾಮೆ ಕೊಡ್ತಾರೋ ಎಲ್ಲೋ ಗೊತ್ತಿಲ್ಲ. ಇಡೀ ಮಂಗಳೂರು ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು ಅಥವಾ ನಮ್ಮ ಕೊಡಗು ಜಿಲ್ಲೆ ಆಗಿರ್ಬೋದು, ಈ 3 ಜಿಲ್ಲೆಯನ್ನು ಸೇರಿಸ್ಕೊಂಡು ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಮಾಡ್ತದೆ. ಹೋರಾಟದ ತೀವ್ರತೆಯನ್ನು ಜಾಸ್ತಿ ಆಗಲಿಕ್ಕಿದೆ. ಓಕೆ, ರೈಟ್. ನಾನು ಸಾರ್ವಜನಿಕರ ಕರೆಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಕರೆ ಮಾಡ್ಬೋದು. ನೋಡುವ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಕರೆ ಕಟ್ಟಾಗಿದೆ. ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ನಾನು ನೇರವಾಗಿ ಅಬೂಬಕರ್ ಸಿದ್ದಿಕ್ ಅವರಲ್ಲಿ ಕೇಳ್ತೀನಿ. ಕಾನೂನು ಸಮರವನ್ನು ಮಾಡಿದ್ದೀವಿ ಅನ್ನುವಂಥ ಮಾತುಗಳು ಅನ್ನುವಂಥದ್ದು ಬರ್ತಾ ಇದೆ. ಸೊ ಏನು ಮಾಡಿದಿರಾ, ಯಾವ ಸಂದರ್ಭದಿಂದ ಇದರ ಹಿಂದೆ ಬಿದ್ದಿದೆ ಎಲ್ಲವನ್ನು ಕೂಡ ತಿಳಿಸ್ಕೊಡಿ. ಯಾವಾಗ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರಿಸಲ್ಟ್ಸ್ ಏನಿದು ಡಿಲೇ ಇತ್ತು, ಅಂದರೆ ಇದು ಸ್ಟಾರ್ಟಿಂಗ್ ಪ್ರೊಸೆಸ್ ಈ ಇಯರಿಂದ ಸ್ಟಾರ್ಟ್ ಆದಲ್ಲ, ಸಿನ್ಸ್ ಲಾಸ್ಟ್ ಇಯರ್ ಇದು ಡಿಲೇ ಆಗ್ತಾನೆ ಬರ್ತಾ ಉಂಟು. ಫಸ್ಟ್ ಸೆಮ್ ಏನುಂಟು, ಈಗ ಸ್ಟೂಡೆಂಟ್ ಸೆಕೆಂಡ್ ಇಯರಲ್ಲಿದ್ದಾರೆ, ಸ್ಟಿಲ್ ಸೆಕೆಂಡ್ ಸೆಮ್ ರಿಸಲ್ಟ್ ಇನ್ನೂ ಕೂಡ ಬರಲಿಲ್ಲ. ಸೊ ಇದರ ವಿಚಾರ ಏನಂತ ನಮ್ಮ ಕುಲಪತಿಯವರಲ್ಲಿ ಕೇಳುವಾಗ 2 ದಿನ ಟೈಮ್ ತಗೊಳ್ತದೆ, 4 ದಿನ ಪೋರ್ಟಲ್ ಇಶ್ಯೂಸ್ ಉಂಟು. ಅಂದರೆ ಒಂದೊಂದು ಇಶ್ಯೂಸಿಗೆ ಕೂಡ ನಾವು ಯೂನಿವರ್ಸಿಟಿಗೆ ಹೋಗಬೇಕಾಗ್ತದೆ. ಕೊಣಜ್ಜಿಗೆ ಇಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಹೋಗ್ತೇವೆ. ಸ್ಟೂಡೆಂಟ್ನ ಇಶ್ಯೂಸ್ ಸಾಲ್ವ್ ಮಾಡಲಿಕ್ಕೆ ನಾವು ಅಲ್ಲಿ ಹೋಗ್ತೇವೆ. ಹೋಗುವಾಗ 10 ದಿನ ಟೈಮ್ ಕೊಡಿ, 1 ತಿಂಗಳು ಟೈಮ್ ಕೊಡಿ. ಸೊ ತುಂಬ ಟೈಮ್ ಐತಿ ಇಲ್ಲಿ.
ಸಾಫ್ಟ್ವೇರ್ ಇಶ್ಯೂಸ್ ಏನದು ಉಂಟಂತ ಹೇಳಿ ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಅವರವರ ಒಂದು ಸಾಫ್ಟ್ವೇರ್ ಅಡಾಪ್ಟ್ ಮಾಡಿರ್ತಾರೆ. ಇವರ ಸಾಫ್ಟ್ವೇರ್ ಏನುಂಟು, ಟೀಚರ್ಸಿಗೆ ಟ್ರೈನಿಂಗ್ ಇಲ್ಲ, Okay. ಅವರಿಗೆ ಟ್ರೈನಿಂಗ್ ಇಲ್ಲ ಹೇಗೆ ಈ ಸಿಸ್ಟಮ್ ಅನ್ನು ಅಡಾಪ್ಟ್ ನಾವು ಮಾಡಬೇಕಂತ. ಟ್ರೈನಿಂಗ್ ಸೆಷನ್ ಯೂನಿವರ್ಸಿಟಿ ಪ್ರೊವೈಡ್ ಮಾಡೋದಿಲ್ಲ. ಇಲ್ಲಿನ ಬೇರೆ ವಿದ್ಯಾರ್ಥಿ ಸಂಘಟನೆ ಏನಾಗಲಿ, ಇಲ್ಲಿ ರೂಲಿಂಗ್ ಪಾರ್ಟಿಯ ವಿದ್ಯಾರ್ಥಿ ಸಂಘಟನೆ, ಇಲ್ಲಿ ಯೂನಿವರ್ಸಿಟಿಗೆ ಹೋಲ್ಡ್ ಇರತಕ್ಕದ್ದು ರೂಲಿಂಗ್ ಪಾರ್ಟಿಯಿಂದ, ಎಜುಕೇಷನ್ ಮಿನಿಸ್ಟರ್ ಏನಾಗಲಿ ಗವರ್ನರಿಂದ ಇರುವುದು. ಡೈರೆಕ್ಟ್ ಇಲ್ಲಿ ಯೂನಿವರ್ಸಿಟಿಗೆ ನುಗ್ಗಿ ಸೊಲ್ಯೂಷನ್ ಸಿಗ್ಬೇಕಂತ ಏನಿಲ್ಲ. ನಾವು ನೋಡಿ, ವಿದ್ಯಾರ್ಥಿ ಪರಿಷತ್ ಯಾವುದೇ ರೀತಿಯ ರೂಲಿಂಗ್ ಪಾರ್ಟಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಪಕ್ಷದ ಅಂದ್ರೆ ಸಹಚರರಾಗಿ ಕೆಲಸ ಮಾಡುವಂತ ವಿದ್ಯಾರ್ಥಿ ಸಂಘಟನೆ ಅಲ್ಲ. ಓಕೆ, ರೈಟ್. ನಿಶಾನ್ ಅವರೇ ಮಾತಾಡೋಣ ಅದ್ರ ಬಗ್ಗೆ ಹೇಳಿ. ಇಲ್ಲಿಂದ ಇಂಟಿಮೇಷನ್ ಕೊಡುವುದಾಗ್ಲಿ ಕೂಡ ಮತ್ತೆ ಮತ್ತೆ ಇಂಟಿಮೇಷನ್ ಕೊಟ್ಟು ಇಲ್ಲಿಂದ ಯೂನಿವರ್ಸಿಟಿ ಅವರ ಹತ್ರ ಕೂಡ ಮಾತಾಡಿ ಕೇಳುವಾಗ ಡಿಲೇಡ್ ರಿಪ್ಲೇಸ್ ಎಲ್ಲ ಡಿಲೇ ಆಗ್ತಾ ಉಂಟು ರಿಪ್ಲೇಸ್. ಸೊ ಜಸ್ಟ್ ಅದು ಅವರ ರೆಸಿಗ್ನೇಷನ್ ಇಂದ ಇಶ್ಯೂ ಸಾಲ್ವ್ ಆಗೋದಂತ ಏನಿಲ್ಲ. ಇಲ್ಲಿ ಇಶ್ಯೂಸ್ ನನಗೆ ಅದರ ಬಗ್ಗೆ ಬೇಕಾಗಿಲ್ಲ ಸಿದ್ದಿಕ್ ಅವರೇ. ನಾನು ಕೇಳಿರುವಂಥದ್ದು ತಮ್ಮ ಕಾನೂನು ಸಮರ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಮಾಡಿದ್ರೆ ಏನ್ ಮಾಡಿದ್ರೆ ಅದರ ಬಗ್ಗೆ ಹೇಳಿ. ಫ್ರಮ್ ಲಾಸ್ಟ್ ಇಯರ್ ನಾವು ಇಲ್ಲಿನ ಏನುಂಟು, ಇಲ್ಲಿನ MLAಗೆ ಆಗಲಿ ಇಂಟಿಮೇಷನ್ ಕೊಡ್ತಾ ಇದ್ದೇವೆ. ಇಲ್ಲಿನ DC ಆಗಲಿ, ಇಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಇಶ್ಯೂಸ್ ಉಂಟು, ಇದು ಸಾಲ್ವ್ ಆಗ್ತಾ ಇಲ್ಲ. ಎಷ್ಟು ಯೂನಿವರ್ಸಿಟಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಗೂಗಲ್ ಫಾರ್ಮ್ ಮಾಡಿದ್ರೆ ಅದರಲ್ಲಿ 1000 ಪ್ರಾಬ್ಲಮ್ ಬರ್ತದೆ. ಒಂದಲ್ಲ, ಮೋರ್ ದೆನ್ 250-300 ಕಾಲೇಜಸ್ ಅಫಿಲೇಟ್ ಆಗಿ ಉಂಟು. ಇಲ್ಲಿ ಸಿಸ್ಟಮ್ ಇವರದ್ದು ಏನು ಹೇಳ್ತಾರೆ, ಇವರ ಟೀಚರ್ ಹ್ಯಾಂಡ್ಲಿಂಗ್ ಇರಲಿ, ಟೀಚರ್ಗೆ ಟ್ರೈನಿಂಗ್ ಸೆಷನ್ ಇರಲಿ, ಯಾವ ಟೀಚರ್ದು ಬೇಕಾದ್ರೆ ಇಲ್ಲಿ ಕೂರಿಸಿ ನೀವು ಅವರ ಹತ್ರ ಕೇಳ್ಬೋದು ಅಭಿಪ್ರಾಯ. ಕಂಪ್ಲೀಟ್ A to Z ನೆಗೆಟಿವ್ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇಲ್ಲಿ ಏನುಂಟು, ಎಜುಕೇಷನ್ ಮಿನಿಸ್ಟರ್ ಅವರು ಈ ಮ್ಯಾಂಗ್ಳೂರಿದ್ದು ಒಂದು ಯೂನಿವರ್ಸಿಟಿಯ ಮೇಲೆ ಏನುಂಟು ಅದರದ್ದೊಂದು ಪ್ರಾಪರ್ ಹೋಲ್ಡ್ ಇಲ್ಲ. ಇಲ್ಲಿ ಏನು ಇಶ್ಯೂಸ್ ಆಗ್ತಾ ಉಂಟು ಅವರಿಗೆ ಕೇಳ್ಬೋದಲ್ಲ. ಇದರ ವಿಷಯದಲ್ಲಿ ಇಂಟಿಮೇಟ್ ಮಾಡ್ತಾ ಇದ್ದೇವೆ, ಇಲ್ಲಿ ಯೂನಿವರ್ಸಿಟಿಯಿಂದ ಡಿಲೇ ಆಗ್ತಾ ಉಂಟು. ಓಕೆ, ರೈಟ್. ಸಿದ್ದಿಕ್ ಅವರೇ ಮತ್ತೆ ಬರ್ತೀನಿ, ನಿಮ್ಮ ಹತ್ರ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಮಂಗಳೂರಿಂದ ಹರ್ಷಿತಾ ಸರ್. ಓಕೆ, ಹರ್ಷಿತ್ ಅವರೇ ಮಾತಾಡಿ. ಏನು ಹೇಳ್ತೀರಾ ವಿಶ್ವವಿದ್ಯಾನಿಲಯದ ಫಲಿತಾಂಶ ಎಡವಟ್ಟಿನ ಬಗ್ಗೆ? ಸರ್, ಇದು ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದ್ರೆ ಪ್ರತಿ ಬಾರಿ ಇದೇ ರೀತಿ ಆಗ್ತಿದೆ. ಓಕೆ, ಅದಕ್ಕೆ ಸಾಕ್ಷಿಯಾಗಿ A ಗ್ರೇಡ್ ಇಂದ ಯೂನಿವರ್ಸಿಟಿ B ಗ್ರೇಡ್ ತರ ಆಗಿದೆ. ನ್ಯಾಕ್ B ಗ್ರೇಡ್ ಬಂದಿದೆ. ಓಕೆ, ಇದೇ ಸಾಕ್ಷಿ ಅಲ್ವಾ ಸರ್? ಇದಕ್ಕಿಂತ ದೊಡ್ಡ ಪುರಾವೆ ಬೇಕಾಗಿಲ್ಲ. ಓಕೆ. ನಿಮಗೆ ಏನು ಸಮಸ್ಯೆ ಆಗಿದೆ ಅಮ್ಮ? ಸರ್, ಇನ್ನೊಂದು ವಿಷಯ ಅಂದ್ರೆ ಮೊನ್ನೆ ಅಷ್ಟೇ ಉದ್ಯೋಗ ಮೇಳ ಮಾಡ್ಬೇಕು ಅಂತ ಇದ್ದು, ಇದೇ ಮಂತ್ ಅಂದ್ರೆ ಡಿಸೆಂಬರ್ 16-17. ಓಕೆ, ಈಗ ಇವರು ಮಾರ್ಕ್ಸ್ ಕಾರ್ಡ್ ಕೊಡದೆ ಉದ್ಯೋಗ ಮೇಳ ಮಾಡುವ ಉದ್ದೇಶ ಆದ್ರೆ ಏನು ಸರ್? ಓಕೆ. Is it like for a namesake? ಏನಮ್ಮ? ಇದು ಹೆಸರಿಗೆ ಪ್ರಚಾರಕ್ಕೆ ಅವರು ಉದ್ಯೋಗ ಮೇಳ ಇದೆಲ್ಲ ಮಾಡ್ತಿದ್ದಾರೆ ಅಥವಾ ಏನಾದ್ರು ಉದ್ದೇಶ ಇದೆಯಾ? ಓಕೆ, ಇದು ಕೇಳ್ತಾ ಇದ್ದೀರಾ ತಾವು ನೇರವಾಗಿ ವಿಶ್ವವಿದ್ಯಾನಿಲಯದಲ್ಲಿ? ಕರೆಕ್ಟ್. ಈಗ ಹೌದು ಸರ್. ಆಲ್ರೆಡಿ ಕೆಲಸದಲ್ಲಿರುವಂತ ವಿದ್ಯಾರ್ಥಿಗಳನ್ನೇ ಹಿಂದೆ ಕಳಿಸಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಕೊಡದೆ ನೀವು ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳೋದು ಸರಿ. ನಿಜ ಅಮ್ಮ. ನಿಮ್ಮ ಫರ್ದರ್ ಬೇರೆ ಪ್ರಶ್ನೆ ಇದೆಯಾ? ಇದೆ ಸರ್, ಇದೇ ನೇರ ಪ್ರಶ್ನೆ ಇದೆ. ಎಸ್, ಧನ್ಯವಾದಮ್ಮ. ಎಸ್, ಸಿದ್ದಿಕ್ ಅವರೇ, ನಾನು ಆವಾಗಲೇ ಕೇಳಿದೆ, ಸಮರ್ಪಕವಾದಂಥ ಉತ್ತರ ಬೇಕಾಗಿದೆ. ತಾವು ಏನು ಕಾನೂನು ಹೋರಾಟ ಮಾಡಿದ್ರಿ ಅಂತ ನೇರವಾಗಿ ಹೇಳಬೇಡಿ. ಇಲ್ಲಿ ಏನು ಹೇಳ್ಬೇಕಂದ್ರೆ ಇಂಟಿಮೇಷನ್ ಮುಖ್ಯಮಂತ್ರಿಗಳಿದ್ದು ಕೂಡ ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ಏನಾಗಿದ್ದಾರೆ, ಭೇಟಿಯಾಗಿದ್ದಾರೆ ಮಂಗಳೂರು ಪ್ರವಾಸದಲ್ಲಿದ್ದಾಗ. ಇಲ್ಲಿನ ಮುಖ್ಯಮಂತ್ರಿ ಆಗಲಿ, ಇಲ್ಲಿನ ಎಜುಕೇಷನ್ ಮಿನಿಸ್ಟರ್ ಇದು ಕೂಡ ಇಲ್ಲಿ ಪರ್ಸನಲ್ ಆಗಿ ಭೇಟಿಯಾಗಿ ಇಶ್ಯೂಸ್ ಅನ್ನು ಕೂಡ ಅವರಿಗೆ ಕನ್ವೆ ಮಾಡಿದ್ದಾರೆ. ಇಲ್ಲಿ ಇಶ್ಯೂಸ್ ಕನ್ವೆ ಮಾಡಿ ಕೂಡ ಅವರಿಂದ ಪ್ರಾಪರ್ ಆಕ್ಷನ್ ಇಲ್ಲ ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ಅಂಡರ್ಟೇಕನ್ ಯೂನಿವರ್ಸಿಟಿ ಏನುಂಟು, ಒಂದು ಹೆಸರಾಂತ A ಗ್ರೇಡ್ ಇದ್ದ ಯೂನಿವರ್ಸಿಟಿ B ಗ್ರೇಡ್ ಬರ್ತಾ ಉಂಟು, ರಿಸಲ್ಟ್ಸ್ ಡಿಲೇ ಆಗ್ತಾ ಉಂಟು, ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇಲ್ಲಿದ್ದಾರೆ, ಸ್ಟಿಲ್ ಅವರಿಂದ ಪ್ರಾಪರ್ ಆಕ್ಷನ್ ಇಲ್ಲಿ ಯೂನಿವರ್ಸಿಟಿಯ ಮೇಲೆ ಇಲ್ಲ. ಓಕೆ, ರೈಟ್. ಕಾನೂನು ಹೋರಾಟ ಉಂಟು, ಇದು ವಿಳಂಬ ಆಗ್ತಾ ಬರ್ತಾ ಇದೆ. ಓಕೆ, ಕಾನೂನು ಹೋರಾಟ ಇದ್ರೂ ಕೂಡ ಅದಕ್ಕೆ ಸಮರ್ಪಕವಾದಂಥ ಉತ್ತರ ಸಿಗ್ತಾ ಇಲ್ಲ ಅನ್ನೋದು ತಮ್ಮ ಅಭಿಪ್ರಾಯ. ನಮ್ಮ ಜೊತೆಗೆ ಸಾಹಿಲ್ ಅವರಿದ್ದಾರೆ. ಸಾಹಿಲ್ ಅವರು, ತಮ್ಮ ಜೊತೆ ಇರುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ತಾವು ಪ್ರತಿನಿಧಿಸುವಂಥ ವಿದ್ಯಾರ್ಥಿ ಸಂಘಟನೆ ಇರ್ಬೋದು, ಈ ಒಂದು ವಿಚಾರವನ್ನು ಯಾವತ್ತಿಂದ ಗಮನಿಸ್ತಾ ಇದ್ರೆ, ಜೊತೆಗೆ ಯಾವ ರೀತಿಯ ನಿರ್ಧಾರ, ಯಾವ ರೀತಿಯ ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದೆ? ಮಂಗಳೂರು ವಿಶ್ವವಿದ್ಯಾಲಯ ಅಂದರೆ ಖಾಲಿ ನಮ್ಮ ಮಂಗಳೂರಿಗೆ ಮಾತ್ರ ಸೀಮಿತವಾದಲ್ಲ. ಅಲ್ಲಿ ಕೊಡಗು ಬರ್ತದೆ, ಉಡುಪಿ, ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳಿಂದ ಈ ಏಪ್ರಿಲ್ ನಂತರ ಈ ಪ್ರಾಬ್ಲಮ್ ಶುರುವಾಗಿದೆ. ಏನು ಮಾಡಿದ್ದಾರೆ ಅಂದರೆ, ಫಸ್ಟ್ ಇವರು ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಕೂರಿಸಿದ್ದಾರೆ ವಿದ್ಯಾರ್ಥಿಯನ್ನು. ಆ ಸಮಸ್ಯೆ ಕೂಡ ಆಗಿದೆ. ಹಾಲ್ ಟಿಕೆಟ್ ವಿದೌಟ್, ಅದು ಇಲ್ಲಿಗಲ್. ಹಾಲ್ ಟಿಕೆಟ್ ಇಲ್ಲದೆ ಬೇರೆಯವರು ಕೂಡ ಕೂತ್ಕೊಳ್ಬಹುದು, ಅದು ಕೂಡ ಆಗಿದೆ. ಅದು ಆದ ನಂತರ ಎಕ್ಸಾಮ್ಸ್ ಬರೆದಿದ್ದಾರೆ, ಎಕ್ಸಾಮ್ಸ್ ರಿಸಲ್ಟ್ ಆಗಲಿಲ್ಲ, ರಿಸಲ್ಟ್ ಬರಲಿಲ್ಲ ಇಷ್ಟು ತನಕ. ಈಗ 3rd ಸೆಮ್ಮಲ್ಲಿದ್ದಾರೆ. 3rd ಸೆಮ್ ಫಸ್ಟ್ ಸೆಮ್ದೇ ರಿಸಲ್ಟ್ ಬರಲಿಲ್ಲ, 2nd ಸೆಮ್ಮಿಗೆ ಫಸ್ಟ್ ಸೆಮ್ದು ಪೇಪರ್ ಕೊಟ್ಟಿದ್ದಾರೆ ಅಂತ ತುಂಬ ಗೊಂದಲಗಳಾಗಿದೆ ಇಲ್ಲಿ.
ಓಕೆ. ಇದೇ ರೀತಿ ತುಂಬಾ ಕಾಲ್ ಬರ್ತಾ ಇತ್ತು ನಮಗೆ ತುಂಬಾ ವಿದ್ಯಾರ್ಥಿಗಳಿಂದ. ಅದೇ ರೀತಿ ಇದು ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರ ಗಮನಕ್ಕೆ ನಾವು ತಗೊಂಡ್ರೆ, ಹಾಗೆ ನ್ಯಾಷನಲ್ ಸೆಕ್ರೆಟರಿ ಬಂದ್ರು ಇಲ್ಲಿ ಮಂಗಳೂರಿಗೆ, NSUI ನ್ಯಾಷನಲ್ ಸೆಕ್ರೆಟರಿ ಆದ ಎರಿಕ್ ಸ್ಟೀಫನ್ ಅಂತ ಮಂಗಳೂರಿಗೆ ಬಂದು ರಿಜಿಸ್ಟ್ರಾರ್ ರೆವಲ್ಯೂಷನ್ ಹತ್ರ ಒಂದು 45 ಮಿನಿಟ್ಸ್ ಮೀಟಿಂಗ್ ನಡೆಸಿದ್ರು ರೀಸೆಂಟ್ಲಿ 2 ವೀಕ್ಸ್ ಆಗೋ, ಓಕೆ. 2 ವಾರ ಮುಂಚೆ ನಡೆಸಿದ್ರು. ಅವ್ರು ಭರವಸೆ ಕೊಡ್ತಾ ಇದ್ದಾರೆ, ಎಷ್ಟೋ ಭರವಸೆಗಳು ಕೊಟ್ಟಿದ್ದಾರೆ, ಎಲ್ಲ ಭರವಸೆಗಳು ಸುಳ್ಳು, ಯಾವುದು ಆಗ್ತಾ ಇಲ್ಲ ಇಷ್ಟು ತನಕ. ಕುಲಪತಿಗಳು ಅದರ ಮೇಲೆ ಇದು ಮಾಡಬೇಕು, ಒಂದು ನೋಟಿಸ್ ಇದು ಮಾಡಬೇಕು, ಅದ್ರ ಇಲ್ಲಾಂದ್ರೆ ಸರ್ಕಾರ ಕೂಡ ಇವರಿಗೆ ಎಚ್ಚರಗೊಳ್ಳಬೇಕು, ಇಲ್ಲಾಂದ್ರೆ ಏನೂ ಆಗ್ತಾ ಇಲ್ಲ. ಇಷ್ಟು ತನಕ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಇವರು ಆಟಾಡ್ತಾ ಇದ್ದಾರೆ. ಓಕೆ, ತಮ್ಮ ಹೋರಾಟಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಏನು ಹೋರಾಟ ಮಾಡುದು? 17 ಡಿಸೆಂಬರ್ಗೆ ರಾಜ್ಯಾದ್ಯಂತ ಬಂದ್ಗಳನ್ನು ಕರೆ ನೀಡಿದ್ದೇವೆ ನಾವು. ಅದೇ ರೀತಿ ಮಂಗಳೂರಿನಲ್ಲಿ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಇದೇ ವಿಷಯಕ್ಕೆ, ಯೂನಿವರ್ಸಿಟಿ ವಿಷಯಕ್ಕೆ ನಾವು ಏನು ಮಾಡಿದ್ದೇವೆ, ಪ್ರೊಟೆಸ್ಟ್ ಮಾಡಿದ್ದೇವೆ ಕ್ಲಾಕ್ ಟವರ್ ಮುಂದೆ. ಅದಕ್ಕೆ ಇವರು VC ಇಂದ ಅದಕ್ಕೆ ರೆಸ್ಪಾನ್ಸ್ ಇಲ್ಲ, ರಿಜಿಸ್ಟರ್ ರೆವಲ್ಯೂಷನ್ ಅವರಿಂದ ರೆಸ್ಪಾನ್ಸ್ ಇಲ್ಲ. ಇವರು ಏನು ಮಾಡ್ತಾರೆ, ಪ್ರತಿಭಟನೆದ ಯಾವುದೇ ಸಂಘಟನೆ ಆಗಲಿ ಹೋಗುವಾಗ ಪೊಲೀಸರ ಮುಂದೆ ಕಳಿಸುವುದಲ್ಲ, ಹೋಗುವಾಗ ಅದು ಕುಲಪತಿ ಆಗಲಿ ಅಥವಾ ನಮ್ಮ ರಿಜಿಸ್ಟರ್ ರೆವಲ್ಯೂಷನ್ ಅವರು ಬಂದು ಮಾತಾಡಬೇಕು, ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಕೊಡಬೇಕು. ಇವತ್ತಲ್ಲ ಅಂದ್ರೆ ನಾಳೆ ಮಾಡ್ತೀನಿ ಭರವಸೆ. ಇವರು ಭರವಸೆ ಎಲ್ಲ ಸುಳ್ಳು ಭರವಸೆನೇ, ಎಷ್ಟೋ ಭರವಸೆ ಕೊಟ್ಟಿದ್ದಾರೆ, ಭರವಸೆನೆಲ್ಲ ಸುಳ್ಳು ಭರವಸೆ. ಆದರೂ ಕೂಡ ಮಾತಾಡುವಷ್ಟು ಕೆಪಾಸಿಟಿ ಇರಬೇಕಲ್ಲ ಇವರಿಗೆ. ಅದು ಬಿಟ್ಟು ಪೊಲೀಸನ್ನು ಮುಂದೆ ಮಾಡುವುದು, ಅದು ರಿಸೈನ್ ಮಾಡ್ತೇನಂತ ತೋರಿಸುವುದು. ರಿಸೈನ್ ಮಾಡಿದ್ರೆ ಮಾಡಿದ್ದಲ್ಲಿ ಇವರು ರಿಸೈನ್ ಮಾಡಿದ್ರೆ ಮತ್ತೆ ಇಷ್ಟು ವಿದ್ಯಾರ್ಥಿಗಳ ಜೀವನ ಯಾರು ಹೊಣೆ ಅಂತ? ಯಾರು ಹೊಣೆ? ಓಕೆ, ರೈಟ್. ಸೊ ಮತ್ತೆ ನಿಶಾನ್ ಆಳು ಅವರ ಜೊತೆ ಮಾತಾಡೋದು ಅಂದರೆ, ಈ ಒಂದು ವಿಚಾರ ಎಲ್ಲ ಬಂದಾಗ ಸಂಘಟನೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಇಲ್ಲಿ ಯಾವ ಸಂಘಟನೆ ಏನು ಮಾಡ್ತದೆ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು, ಅದು ನಮ್ಮ ದೇಶದ ಶಕ್ತಿ ಆಗಿರ್ತದೆ. ಸೊ ಹಾಗಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಸಮಸ್ಯೆ ಆಗ್ತದಂತ ಹೇಳುವಾಗ ಅಲ್ಲಿ ಆ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಒಬ್ಬ ವಿದ್ಯಾರ್ಥಿ ಅನ್ನೋದನ್ನು ನಾವು ಕಾಣಬೇಕಾಗುತ್ತೆ. ಈ ನಡುವೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅನ್ನುವಂಥದ್ದು ಬಹಳ ಸದ್ದು ಮಾಡುವಂಥ ಒಂದು ಹೋರಾಟವನ್ನು ಮಾಡಿದೆ, ಜೊತೆಗೆ ಅಲ್ಲಿ ಗುರುತಿಸ್ಕೊಂಡಿದೆ, ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀರಾ, ಆ ಸಭೆಗೆ ನುಗ್ಗಲು ಪ್ರಯತ್ನ ಮಾಡಿದರೆ ಪೊಲೀಸರ ಜೊತೆ ವಾಗ್ವಾದಗಳು ಆಗಿದೆ. ಆ ಸಂದರ್ಭ ಅಲ್ಲಿನ ವಿಚಾರ ಸ್ವಲ್ಪ ನಮ್ಗೆ ಹೇಳಬಹುದಾ, ಏನಾಯ್ತು ವಿದ್ಯಾರ್ಥಿ ಪರಿಷತ್ ನಿಮ್ಮ ಉದ್ದೇಶ ಏನಾಗಿತ್ತು ಅಂತ? ಸಿಂಡಿಕೇಟ್ ಸಭೆಗೆ ನುಗ್ಗಿ ನಮ್ಮ ಮನವಿಯನ್ನ ಕೊಡುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಯಾಕಂದ್ರೆ ಈಗ ನೋಡಿರ್ಬೋದು, ಈಗ ಈ ಘಟನೆಯಿಂದಾಗಿ ಎಲ್ಲ ದೃಶ್ಯ ಮಾಧ್ಯಮಗಳಾಗಿರ್ಬೋದು ಅಥವಾ ಪ್ರೆಸ್ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಿತ್ತು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ನೋವನ್ನು ಕೇಳುವಂಥವ್ರು ಯಾರೇ ಆಗಿರಲಿಲ್ಲ. ಎಷ್ಟೋ ಮನವಿಯನ್ನು ಮಾಡಿದ್ರು, ವಿದ್ಯಾರ್ಥಿ ಪರಿಷತ್ ನಿರಂತರವಾಗಿ ಮನವಿಯನ್ನು ಮಾಡ್ತಾ ಬರ್ತಾ ಇದೆ. ಸರ್ಕಾರದ ಜೊತೆ ಆಗಿರ್ಬೋದು ಅಥವಾ ಉನ್ನತ ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು, ಎಲ್ಲ ಕಡೆಗೆ ಮನವಿಯನ್ನು ಕೊಡುವಂಥದ್ದಾಗಿರ್ಬೋದು ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಬರ್ತಿದೆ. ಆದರೂ ರಿಸಲ್ಟ್ ಬರದೆ ವಿದ್ಯಾರ್ಥಿಗಳನ್ನು ಕೆಲಸದಿಂದ ಹೊರದಬ್ಬುವಂಥದ್ದು ಅಥವಾ ಹಲವಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಅವಲಂಬನೆಯಿಂದಾಗಿ ಕಲಿತಾ ಇದ್ರು. ಸ್ಕಾಲರ್ಶಿಪ್ನ ಏನು ದುಡ್ಡು ಬರುತ್ತೆ, ಆ ದುಡ್ಡಿನಿಂದ ಫೀಸ್ ಕಟ್ಟಿ ಕಲಿಯುವಂಥದ್ದನ್ನು ವಿದ್ಯಾರ್ಥಿಗಳು ಮಾಡ್ತಿದ್ರು. ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಅವ್ರಿಗೆ ಹಾಸ್ಟೆಲ್ಗಳೆಲ್ಲ ಅಲಾಟ್ ಆಗ್ತಾ ಇಲ್ಲ. ಅವ್ರು ಯಾಕೆ, ಮೇನ್ ರೀಸನ್ ಏನಂತ ಹೇಳಿದ್ರೆ ರಿಸಲ್ಟ್ ಬಂದಿಲ್ಲ. ಆ ದೃಷ್ಟಿಯಿಂದಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿ ಸಮಸ್ಯೆ ಆದಾಗ ವಿದ್ಯಾರ್ಥಿ ಪರಿಷತ್ ಮನವಿಯ ಮುಖಾಂತರವಾಗಿ ಕೆಲಸ ಮಾಡಲಿಕ್ಕೆ ಹೋಯಿತು. ಮನವಿಯಿಂದ ಯಾವುದೇ ರೀತಿಯ ಪ್ರಯೋಜನ ಆಗದಿದ್ದ ಕಾರಣದಲ್ಲಿ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಮಾಡ್ತದೆ. ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಕರೆಯನ್ನು ಕೊಟ್ಟು ವಿದ್ಯಾರ್ಥಿ ಪರಿಷತ್ ಅಲ್ಲಿರುವಂಥ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿರುವಂಥ ಕಾರ್ಯಕರ್ತರನ್ನು ಹಾಗೂ ಮಂಗಳೂರು ಮಹಾನಗರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕರ್ತರನ್ನು ಸೇರಿಕೊಂಡು ವಿದ್ಯಾರ್ಥಿ ಪರಿಷತ್ ಮಂಗಳೂರು ಯೂನಿವರ್ಸಿಟಿಗೆ ತೆರಳುತ್ತದೆ. ಅಲ್ಲಿ ವಿದ್ಯಾರ್ಥಿ ಪರಿಷತ್ ಅಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಅಲ್ಲಿ ತಡೆಯುವಂಥ ಕೆಲಸವನ್ನು ಮಾಡಿ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೂ ವಿದ್ಯಾರ್ಥಿ ಪರಿಷತ್ಗೆ ಸಿಂಡಿಕೇಟ್ ಸಭೆಗೆ ನುಗ್ಗಿ ಅಲ್ಲಿ ಮನವಿಯನ್ನು ಕೊಡುವಂಥದ್ದು ವಿದ್ಯಾರ್ಥಿ ಪರಿಷತ್ ಉದ್ದೇಶವಾಗಿತ್ತು. ಆ ದೃಷ್ಟಿಯಿಂದ ಬ್ಯಾರಿಕೇಡ್ಗಳನ್ನು ನೂಕಾಟ ತಲ್ಲಾಟ ಎಲ್ಲ ನಡೆದ ನಂತರ ಪೊಲೀಸ್ ಜೊತೆ ವಾಗ್ವಾದ ಎಲ್ಲ ನಡೆದ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಘಟನೆ ಎಲ್ಲ ಆಯಿತು. ಅದಾದ ನಂತರದಲ್ಲಿ ವಿದ್ಯಾರ್ಥಿ ಪರಿಷತ್ನ ಏನು ಪ್ರತಿಭಟನೆಗೆ ಮಾಡಿದ್ದು ಇಲ್ಲಿ ಯೂನಿವರ್ಸಿಟಿಯ VCಗಳಾಗಿರ್ಬೋದು ಅಥವಾ ಸಿಂಡಿಕೇಟ್ ಸದಸ್ಯರುಗಳಾಗಿರ್ಬೋದು ಅಥವಾ ನಮ್ಮ ಪರೀಕ್ಷಾಂಗಗಳು ಏನು ಹೇಳಿದ್ರು, ನಿಮಗೆ ಏನು ಭರವಸೆ? ಅದೇ ಈ ರೀತಿಯ ಸಮಸ್ಯೆ ಅವರು ನೋಡಿ, ಇಲ್ಲಿ ಮೇನ್ ಸಮಸ್ಯೆ ಆಗೋದು ಏನಂತ ಹೇಳಿದ್ರೆ ಯೂನಿವರ್ಸಿಟಿಯವರು ಇದನ್ನ ಸರ್ಕಾರದ ಮೇಲೆ ತಳ್ಳಿ ಹಾಕ್ತಾ ಇದ್ದಾರೆ, ಸರ್ಕಾರದವರು ಇದನ್ನು ಯೂನಿವರ್ಸಿಟಿ ಮೇಲೆ ತಳ್ಳಿ ಹಾಕ್ತಾ ಇದ್ದಾರೆ. ನೋಡಿ, ನೀವು ಯಾರನ್ನ ಹೊಣೆ ಮಾಡ್ತೀರಿ ನಿಮ್ಮ ಪ್ರಕಾರ? ನೋಡಿ, UUCMS ಅನ್ನುವಂಥ ತುಂಬಾ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಸಾಫ್ಟ್ವೇರ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ಯೂಸ್ಫುಲ್ ಆಗಿರುವಂಥ ಈ ಸಾಫ್ಟ್ವೇರ್ ಆಗಿರ್ತದೆ. ಹಾಗೆ ಯೂನಿವರ್ಸಿಟಿಯ ಕಡೆಯಿಂದ ಕೂಡ ಇವರು ಯಾಕೋ ವಿಳಂಬ ನೀತಿ ಅಂತ, ಯಾಕೋ ಇಂಟ್ರೆಸ್ಟ್ ಇಲ್ಲದ ರೀತಿಯಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಏನೋ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ನೀವು ಗಮನಿಸ್ತಾ ಇರೋದಾದ್ರೆ ಸೆಕೆಂಡ್ ಸೆಮ್ ಎಕ್ಸಾಮ್ ಆಗಿ ಈಗ ಥರ್ಡ್ ಸೆಮ್ನ ಎಕ್ಸಾಮ್ ಬರೋದ್ರಲ್ಲಿದೆ. ಈಗ ಸೆಕೆಂಡ್ ಸೆಮ್ನ ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಮಾಡಿಲ್ಲ. ಹಾಗಾದ್ರೆ ಯಾವ ರೀತಿಯಾದಂಥ ವಿಳಂಬ ನೀತಿಯನ್ನು ಯೂನಿವರ್ಸಿಟಿ ಅನುಸರಿಸ್ತಾ ಹೋಗ್ತಾ ಇದೆ?
ಅಂದ್ರೆ ಇದರಲ್ಲಿ ಗಮನಿಸಬೇಕಾಗ್ತದೆ ಎಷ್ಟು ಅಲ್ಲ, ರೀತಿಯಲ್ಲಿ ನೀವು ಯಾರನ್ನ ಹೊಣೆ ಮಾಡ್ತೀರಾ ಅಂತ ಹೇಳುದು ನೋಡಿ, ನಿಮ್ಮ ಪ್ರಕಾರ ಯಾಕಂತ ಹೇಳಿದ್ರೆ ಇಲ್ಲಿ ಯಾರೋ ಒಬ್ಬರನ್ನ ಬಿಟ್ಟು ಯಾರೋ ಮೇಲೆ ಗೂಬೆ ಕೂರ್ಸಕ್ಕೂ ಆಗಲ್ಲ ಅಥವಾ ಏನು ಹೇಳಕ್ ಆಗಲ್ಲ. ಜವಾಬ್ದಾರಿ ಅನ್ನುವಂಥದ್ದು ಎಲ್ಲರದ ಕರ್ತವ್ಯ ಇದು. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾವ ಒಬ್ಬ ಯಾವುದೇ ಪಕ್ಷ ಆಗ್ಲಿ, ಯಾವುದೇ ರಾಜಕಾರಣ ಮಾಡ್ಲಿ, ಅಥವಾ ಯಾವುದೇ ಒಬ್ಬ ಅಧಿಕಾರಿ ಆಗ್ಲಿ, ಅವನಿಗೆ ಹಕ್ಕಿಲ್ಲ ಯಾರ್ದು ಜೀವನ ಜೊತೆ ಚೆಲ್ಲಾಟ ಆಡೋದು. ತಮ್ಮ ಪ್ರಕಾರ ಯಾರ್ದು ಜವಾಬ್ದಾರಿ ಆಗಿತ್ತು ನೋಡಿ, ಇದರಲ್ಲಿ ಯಾರನ್ನು ದೋಷಿಸಿ ನಾವು ಏನು ಪಡಿಲಿಕ್ಕಿಲ್ಲ. ನಮ್ಗೆ ಏನ್ ಸಮಸ್ಯೆ ಇದಕ್ಕೆ ರಿಸಲ್ಟ್ ಬೇಕು, ಆನ್ಸರ್ ನಮ್ಗೆ ಇದಕ್ಕೆ ಪರಿಹಾರ ಬೇಕು. ಓಕೆ, ನಿಮಗೆ ಭರವಸೆ ಕೊಟ್ಟಿದ್ದಾರೆ, ಧೈರ್ಯ ಇದೆ ಹೌದು. ನಿಮಗೆ? ಮಾತಿನ ಮೇಲೆ ಧೈರ್ಯ ಇದೆ ಅಂತ. ಮಾನ್ಯ ಪರೀಕ್ಷಾಂಗ ಕುಲಸಚಿವರು ಹೇಳಿದ್ದಾರೆ 25ನೇ ತಾರೀಕಿಗೆ ರಿಸಲ್ಟ್ ಕೊಡ್ತಾರೆ. ರಿಸಲ್ಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿ ಪರಿಷತ್ ನಡೆಯೋಣ ಅಂತ ಕೇಳಿದ್ರೆ ನಾವು ನಮ್ಮ ವಿಭಾಗಾದ್ಯಂತವಾಗಿ ಮಂಗಳೂರು ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿ ಬರುವಂತ ಏನು ಉಡುಪಿ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಕೊಡಗು ಜಿಲ್ಲೆ ಆಗಿರ್ಬೋದು, ಈ 3 ಜಿಲ್ಲೆಯಾದ್ಯಂತದಲ್ಲಿ ಕೂಡ ಕಾಲೇಜ್ ಬಂದ್ಗೆ ಕರೆಯನ್ನು ಕೊಡ್ತೇವೆ ಮತ್ತು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಓಕೆ, ರೈಟ್. ಇನ್ನು ಸಿದ್ದಿಕ್ ಅವರೇ, ಕಾನೂನಾತ್ಮಕ ಹೋರಾಟ ಅನ್ನುವಂಥದ್ದನ್ನ ಮಾಡ್ತಾ ಬಂದಿದ್ದೀರಾ ಅಂತ ಹೇಳ್ತಾ ಬಂದಿದ್ದೀರಾ. ನಾನು ಕೇಳುವಂಥದ್ದು ಇಲ್ಲಿ ಎಡವಟ್ಟು ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಯಿತು, ಜೊತೆಗೆ ನೀವು ಆ ಪ್ರಾರಂಭದಲ್ಲಿ ಯಾವ ರೀತಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರಿ? ಇದು ಡಿಲೇಡ್ ರಿಸಲ್ಟ್ಸ್ ಏನುಂಟು, ಡಿಲೇಡ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದೇನು, ಅದು ಈ ಇಯರಿಂದ ಸ್ಟಾರ್ಟ್ ಆದ ಇಶ್ಯೂ ಅಲ್ಲ. ಓಕೆ, ಲಾಸ್ಟ್ ಇಯರಿಂದ ಕೂಡ ಸೇಮ್ ಇಶ್ಯೂಸ್ ಉಂಟು. ಜಾಬ್ ಹೋಗಬೇಕು, ಸರ್ಟಿಫಿಕೇಟ್ಸ್ ಇಲ್ಲ. ಹೈಯರ್ ಸ್ಟಡೀಸ್ ಮಾಡಬೇಕು ಅಬ್ರಾಡಲ್ಲಿ, ಸರ್ಟಿಫಿಕೇಟ್ಸ್ ಇಲ್ಲ. ಡಿಲೇಡ್ ಕಾಲ್ ಬರ್ತಾನೆ ಉಂಟು. ಆವಾಗಲಿಂದ ಕೂಡ ನಾವು ಫ್ರೀಕ್ವೆಂಟ್ ಟಚಲ್ಲಿ ಇದ್ದೇವೆ. ಖಾಲಿ ಭರವಸೆ ಏನುಂಟು ಇದನ್ನು ಕೊಡ್ತಾರೆ. ಅದರಿಂದ ನೆಕ್ಸ್ಟ್ ಸ್ಟೆಪ್ ಆಗಿ ಇಲ್ಲಿನ ಜನಪ್ರತಿನಿಧಿಗಳು ಏನಿದ್ದಾರೆ, ಅದೇ ರೀತಿ ಯಾವಾಗ ಮಂಗಳೂರಿಗೆ ಇಲ್ಲಿನ ಮುಖ್ಯಮಂತ್ರಿಯವರು ಎಜುಕೇಷನ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ, ನಮ್ಮ ಒಂದು ಸಂಘದಿಂದ ಯಾವುದಾದ್ರೊಂದು ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಅವರಿಗೆ ಇಂಟಿಮೇಷನ್ ಕೊಟ್ಟು ಇಲ್ಲಿನ ವಿಷಯವನ್ನು ಈಗ ವಿಶ್ವವಿದ್ಯಾನಿಲಯ ಈಗೀಗೆ ಇಶ್ಯೂ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಂಪ್ಲೀಟ್ ಹೋಗಿದೆ. ಎಲ್ಲಿ ನೋಡ್ಬೋದು ಅಂದರೆ ಇಲ್ಲಿ ನ್ಯಾಕ್ ಗ್ರೇಡಿಂಗಲ್ಲಿ ನಿಮಗೆ ನೋಡ್ಬೋದು. ಹೌದು, ಇಲ್ಲಿ ಕರ್ನಾಟಕದಲ್ಲಿ ಹೆಸರು ಹೋದ ವಿಶ್ವವಿದ್ಯಾನಿಲಯ ಅಂದರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯ. ಆ ಎ ಗ್ರೇಡ್ ಇದು ಬಿ ಗ್ರೇಡ್ಗೆ ಬಂದಿದೆ. ಅವರಿಗೆ ಒಂದು ಅಲ್ಲಿನ ಸ್ಟಾಫ್ಸ್ ಆಗಿರಲಿ ಪ್ರಾಪರ್. ಸಿದ್ದಿಕ್ ಅವರೇ, ನೀವು ನಿಮ್ಮ ಪ್ರಕಾರ ಯಾವೆಲ್ಲ ವಿಚಾರಗಳು ಇದೆ ಅನ್ನುವಂಥದ್ದನ್ನು ಕೇಳ್ತೀನಿ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಾ? ಸರ್, ಹರ್ಷಿತಾ ಅಂತ ಮಂಗಳೂರಿಂದ ಸರ್. ಓಕೆ, ಮತ್ತೆ ಕರೆ ಮಾಡಿದ್ರ ತಾವು? ಹಾ ಸರ್, ನಂಗೆ 2 ಪ್ರಶ್ನೆ ಮತ್ತೆ ಹೋಯ್ತು ಸರ್. ಹೇಳಿ ಸರ್. ಒಂದು ಪ್ರಶ್ನೆ, ರೀಸೆಂಟ್ಲಿ ಆಗಿ ರಿಜಿಸ್ಟ್ರಾರ್ ಕಿಶೋರ್ ಸರ್ ಅವರು ಒಂದು ಕಂಪ್ಲೇಂಟ್ ಇತ್ತು ಸರ್. ಅಂದ್ರೆ ಸೆಕ್ಯೂರಿಟಿ ಸ್ಟಾಫ್ ಅವರ ಸ್ಯಾಲರಿ ಡಿಡಕ್ಷನ್ ಮಾಡ್ತಾರೆ ಅಂತ ಅವರು ACB ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ರಿಜಿಸ್ಟ್ರಾರ್ ಕಿಶೋರ್ ಸರ್ ಅವರು ಅಲ್ಲಿಗೆ ಹೋಗಿ ಸಾರ್ಟ್ ಔಟ್ ಮಾಡಿ ಬರ್ತಾರೆ. ಈಗ ನನ್ನ ಪ್ರಶ್ನೆ, ಆತರ ಇರುವವರು ಈ ಮಾರ್ಕ್ಸ್ ಕಾರ್ಡಿಗೆ ಯಾಕೆ ಪರ್ಸನಲ್ ಇಂಟ್ರೆಸ್ಟ್ ತಗೊಳ್ತಿಲ್ಲ? ಒಂದು ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ಸರ್, ಯೂನಿವರ್ಸಿಟಿ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಅಂತ ಒಮ್ಮೆ ಸ್ಟಾರ್ಟ್ ಮಾಡ್ತಾರೆ, 2 ಮಂತ್ ಆದ ನಂತರ ಅದನ್ನ ಕ್ಲೋಸ್ ಮಾಡ್ತಾರೆ. ಈಗ ಮುಂದಿನ ಆಗ್ಬೇಕಾದ ಉದ್ಯೋಗ ಮೇಳ ಟ್ರೈನಿಂಗ್ ಪ್ಲೇಸ್ಮೆಂಟ್ ಸೆಲ್ ನಿಂದ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ನನ್ನ ಪ್ರಶ್ನೆ, ಅವ್ರು ಅದೇನು ಸರ್, ಒಮ್ಮೆ ಕ್ಲೋಸ್ ಮಾಡ್ತಾರೆ, ಓಪನ್ ಮಾಡ್ತಾರೆ, ಅದಕ್ಕೆ ಏನೊಂದು ಪ್ರೋಟೋಕಾಲ್ ಅಂತ ಏನಿಲ್ವಾ? ಕೇಳೋರಿಲ್ಲಲ್ಲ ಈಗ, ಅಂದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ. ವಿದ್ಯಾರ್ಥಿಗಳು ಆಸ್ತಿ ಅಲ್ಲಲ್ಲ ಸರ್, ಇಟ್ಸ್ ಗವರ್ನಮೆಂಟ್ ಪ್ರಾಪರ್ಟಿ ಸರ್. ಹೌದು, ಇದು ಕೇವಲ ವಿಶ್ವವಿದ್ಯಾನಿಲಯದ ಜವಾಬ್ದಾರಿ ಆಗಿರೋದಿಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಏನು ಕತ್ತೆ ಕಾಯ್ತಾ ಇದಾರ, ಅವ್ರಿಗೆ ಜವಾಬ್ದಾರಿ ಇಲ್ವಾ? ನಮ್ಮ ಭಾಗದ ವಿದ್ಯಾರ್ಥಿಗಳಿದ್ದಾರೆ, ಭವಿಷ್ಯ ಎಲ್ರದ್ದು ಇದೆ ಸರ್. ನೀವು ನಂಬ್ತೀರಾ ಇಲ್ವಾ ಸರ್? ನಾನು ಮಂಗಳೂರಿನವಳೆ. ನಾವೆಲ್ಲ ಸ್ಟೂಡೆಂಟ್ ಆಗಿರುವಾಗ ಯೂನಿವರ್ಸಿಟಿ ಅಂತ ಹೇಳಿಕ್ಕೆ ಪ್ರೌಡ್ ಇತ್ತು ಸರ್, A ಗ್ರೇಡ್ ಯೂನಿವರ್ಸಿಟಿ ಅಂತ. ಈಗ ಅದೇ ಯೂನಿವರ್ಸಿಟಿ ಹೇಳಲಿಕ್ಕೆ ನಾವು ನಾಚಿಕೆ ಪಡ್ಬೇಕು ಸರ್. ನಿಜ ಮಾಡ್ಕೊಂಡಿದ್ದಾರೆ ಆ ರೀತಿಯಲ್ಲಿ. ಇದು ವಿಶ್ವವಿದ್ಯಾನಿಲಯ ಮಾಡ್ಕೊಂಡಂಥದ್ದು ಎಡವಟ್ಟು. ಏನೇ ಇರಲಿ, ಧನ್ಯವಾದ ನಿಮ್ಮ 2 ಪ್ರಶ್ನೆಗೆ. ಇದು ಮುಖ್ಯವಾಗಿ ಪ್ರಶ್ನೆ ಮಾಡಲೇಬೇಕಂತ ಯಾರು ಕೂಡ ಮಾಡಬಹುದು. ಅವರವರ ಸ್ವಂತಿಕೆ ವಿಚಾರ ಬಂದಾಗ ಅವರಿಗೆ ಬೇಕಾಬಿಟ್ಟಿಯಾಗಿ ಪೌರುಷ ಇರುತ್ತೆ, ಏನಾದರೂ ಅದಕ್ಕೆ ಮಾಡಿಯೇ ತಿರ್ಬೇಕನ್ನೋಂಥ ಉತ್ಸಾಹ ಇರುತ್ತೆ. ಅದು ಇಷ್ಟೊಂದು ವಿದ್ಯಾರ್ಥಿಗಳ ಜೀವನ ಅಂತ ಬಂದಾಗ ಅದಕ್ಕೆ ಬೆಲೆನೇ ಇರುವುದಿಲ್ಲ. ಇನ್ನೊಂದು ಕರೆ ಇದೆ, ಸ್ವೀಕಾರ ಮಾಡಿ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಹಾಸ್ ಅಂತ ಮಾತಾಡ್ತಿರೋದು. ಪುತ್ತೂರಿಂದ. ಎಸ್, ಮಾತಾಡಿ. ಕಡಪ.
ಎಸ್ ಎಸ್ ಮಾತಾಡಿ ಸರ್, ಮಾತಾಡಿ. ಸರ್ ನಮಸ್ತೆ. ಸಾಯಿಲ್ ಅವ್ರಿಗೆ ಓಕೆ, ಮಾತಾಡಿ ಸರ್. ಏನ್ ಹೇಳ್ತೀರಾ ಸರ್ ಈ ಎಡವಟ್ಟಿನ ಬಗ್ಗೆ, ಜೊತೆಗೆ ಈಗ ಆಗ್ತಾ ಇರುವಂತ ಏನು ವಿದ್ಯಾರ್ಥಿಗಳ ಪ್ರತಿಭಟನೆಗಳ ಬಗ್ಗೆ? ಇಲ್ಲ, ಪ್ರತಿಭಟನೆ ಸರಿ ಇದೆ ನಿಮ್ದು. ಓಕೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾನು ಕೂಡ ಒಬ್ಬ ಸ್ಟೂಡೆಂಟ್. ಓಕೆ ನರಿಮೊಗರು IT ಯಲ್ಲಿ ಕಲಿತಿರುವಂತದ್ದು. ಓಕೆ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಮೇಡಮ್ ಬರದೆ 1 ವರ್ಷ 6 ತಿಂಗಳಾಗಿದೆ, 3 ತಿಂಗಳು ಸಾರಿ. ಓಕೆ ಅಂದ್ರೆ ಇಲ್ಲಿ ತನಕ ನಮಗೆ ಯಾವುದೇ ಅಲ್ಲಿ ಶಿಕ್ಷಕರ ನೇಮಕಾತಿ ಆಗ್ಲಿಲ್ಲ ಈ ನರಿಮೊಗರು ITA ಕಾಲೇಜಿಗೆ. ಓಕೆ ಕೇಳಿದ ತಕ್ಷಣ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಲೆಟರ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ತನಕ ಯಾರು ಕೂಡ ಬಂದಿಲ್ಲ, ಯಾವುದೇ ಆಶ್ವಾಸನೆ ಬರೀ ಆಶ್ವಾಸನೆ ಆಗಿದೆ ನೀಡುವಂತದ್ದು. ಇದ್ರ ಬಗ್ಗೆ ಮತ್ತೊಂದು ಸರ್ ಅವರಿಗೂ ಕೂಡ ಕಂಪ್ಲೇಂಟ್ ಮಾಡಿದೆ, ಶಿಕ್ಷಣ ಸಚಿವರಿಗೆ ಫೋನ್ ಮೂಲಕ ಕರೆ ಮಾಡಿ ಹೇಳಿದೆ, ಅಥವಾ ಇನ್ಯಾವುದು ತುಂಬಾ ಪ್ರಯತ್ನ ಮಾಡಿದೆ, ಆದ್ರೆ ಯಾವುದೇ ಉತ್ತರ ಅದಕ್ಕೆ ಸಿಗ್ಲಿಲ್ಲ. ಓಕೆ ಮೊನ್ನೆ ಕೂಡ ನಾನು ಇವ್ರ ಹತ್ರ ಮಾತಾಡಿದ್ದೇನೆ, ಪ್ರೆಸಿಡೆಂಟ್ ಹತ್ರ, ಕೀರ್ತನ್ ಹತ್ರ. ಓಕೆ ಅವರು ಕೂಡ ಇದರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ ರೈಟ್. ನೀವು ಸರ್ಕಾರಗಳು ಯಾವುದೇ ರೀತಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಆದ್ರೆ ವಿದ್ಯಾರ್ಥಿ ಸಂಘಟನೆಗಳೆಲ್ಲವೂ ಕೂಡ ಒಂದೇ ಶಕ್ತಿಯಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಇದರ ಪರವಾಗಿ ಹೋರಾಟವನ್ನು ಕೂಡ ಮಾಡಲಾಗಿದೆ, ಅದ್ರ ಪರವಾಗಿ ಮನವಿಯನ್ನು ಕೂಡ ಮಾಡಲಾಗಿದೆ. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಓಕೆ ಓಕೆ ಸಾಹಿಲ್ ಅವರೇ, ನಿಮ್ಮಲ್ಲಿ ಕೇಳಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು, ಇವಾಗ ಇದರ ಕಾವು ಜಾಸ್ತಿ ಆಗಿದೆ. ಈ ಹಿಂದೆಯಿಂದಲೇ ಈ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮ ಬಳಿ ಬರ್ತಾ ಇತ್ತಾ ಅಂತ? ಇದು ಸಮಸ್ಯೆಗಳೇನೆಂದರೆ, ಈ ಮಂಗಳೂರು ವಿಶ್ವವಿದ್ಯಾಲಯ ಅಲ್ಲ, ಓಕೆ NEP ಬಂದ ನಂತರ ರಾಜ್ಯದಲ್ಲಿ ನಮ್ಮದು ಬ್ಯಾಂಗ್ಳೂರು ಯೂನಿವರ್ಸಿಟಿ BCU ಆಗಿರಲಿ ಯಾವುದೇ ಆಗಿರಲಿ ಸೆಟ್ಲ್ ಆಗಲಿಲ್ಲ. ಯಾರು ಕೂಡ NEP ಸಿಸ್ಟಮ್ಗೆ ಸೆಟ್ಲ್ ಆಗಲಿಲ್ಲ. ಎಷ್ಟು ತನಕ ಅಲ್ಲಿ ರಿಜಿಸ್ಟ್ರಾರ್ ಹತ್ರ ಹೋಗಿ ಕೇಳಿದರೆ ಏನು ಹೇಳ್ತಾರೆ, NEP ಬಂದ್ರೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯ 42 ಇಯರ್ಸ್ ಹಿಸ್ಟ್ರಿ ಇದೆ, ಅದಕ್ಕೆ 42 ಇತಿಹಾಸ ಇದೆ. ಹೌದು, ವರ್ಷ 3 PG ಡಿಪಾರ್ಟ್ಮೆಂಟ್ಸ್ ಇದೆ, ಇವತ್ತು 26ಗಿಂತ ಜಾಸ್ತಿ ಉಂಟು. 42 UG ಡಿಪಾರ್ಟ್ಮೆಂಟ್ ಜಾಸ್ತಿ ಉಂಟು. ಅಷ್ಟು ಸೆಟ್ಲ್ ಆಗಿದಂತಹ ಟಾಪ್ ಯೂನಿವರ್ಸಿಟಿ ಒಂದು, ಅದನ್ನು ಅವರು ಇಷ್ಟು ಕೀಳ್ಮಟ್ಟಕ್ಕೆ ತಂದಿದ್ದಾರೆ. ಎಷ್ಟೋ ಅಲ್ಯುಮಿನೈಸ್ ಇದ್ದಾರೆ ನೋಟೇಬಲ್. ಮೈಕ್ರೋಸಾಫ್ಟ್ನ CEO ಕೂಡ ಸತ್ಯನಾಡೆಲ್ಲ ಮಂಗಳೂರು ವಿಶ್ವವಿದ್ಯಾಲಯ ಅಲ್ಯುಮಿನೈ ಆಗಿದ್ದಾರೆ. ಅವರು ಕೂಡ, ಅವರಿಗೆಲ್ಲ ಎಷ್ಟು ಮುಜುಗರ ಆಗ್ಬೋದು, ನಾ ಕಲಿತ ಯೂನಿವರ್ಸಿಟಿ ಅದು, ಅಂತಹ ಜನಗಳಿಗಿಲ್ಲ. ಸೊ ಇದೇ ರೀತಿ ಸಮಸ್ಯೆಗಳೇನೆಂದರೆ, ಮಾರ್ಕ್ಸ್ ಕಾರ್ಡ್ ಇಶ್ಯೂ ಕೊಡ್ತಾ ಇಲ್ಲ, ಅದಕ್ಕೆ ಸ್ಕಾಲರ್ಶಿಪ್, ತುಂಬ ಬಡ ಮಕ್ಕಳು ಸ್ಕಾಲರ್ಶಿಪ್ಪನ್ನು ನಂಬಿ ಕಾಲೇಜ್ಗೆ ಹೋಗುವವರಿದ್ದಾರೆ, ಎಷ್ಟೋ ಜನಗಳಿದ್ದಾರೆ. ಇವರಿಗೆ ಇವ್ರು ಮಾರ್ಕ್ಸ್ ಕಾರ್ಡ್ ಕೊಡೋದು ಹೇಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ? ಅದು ಬಿಟ್ಟು ಮತ್ತೆ PG ಆದನವರು UGಗೆ ಬೇರೆ ಸ್ಟೇಟ್ಗೆ ಹೋಗಬೇಕು. ಇವರು ರಿಜಿಸ್ಟ್ರಾರ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಹೋದರೆ ಇವರು ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲೊಂದು ಲೆಟರ್ ಬರೆದು ಕೊಡ್ತಾ ಇದ್ದಾರೆ ಕಾಲೇಜ್ಗೆ ತೆಗಿರಿ ಅಂತ. ಅದು ನಮ್ಮ ಮಂಗಳೂರಲ್ಲಿ ಎಲ್ಲೋ ಇನ್ಫ್ಲುಯೆನ್ಸಲ್ಲಿ ನಡಿಬಹುದು. ಬಟ್ ಅದೇ ನಾಳೆ ಆಂಧ್ರ ಪ್ರದೇಶ್ಗೆ ಅಥವಾ ಡೆಲ್ಲಿಗೆ ಹೋದ್ರೆ ಯಾರು ಕೇಳ್ತಾರೆ, ಈ ಒಂದು ಪೇಪರ್ ನೋಡಿ ಯಾರು ಏನು ವ್ಯಾಲ್ಯೂ ಇದೆ, ಏನು ವ್ಯಾಲ್ಯೂ ಇದೆ ಅದಕ್ಕೆ? ಇಂಥಕ್ಕೆಲ್ಲ ಇವರು ಏನು ಸಮಸ್ಯೆ ಏನು ಕೊಡ್ತಾರೆ? ಯಾವುದು ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ. ಇಷ್ಟು ದೊಡ್ಡ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಟೆಕ್ನಿಕಲ್ ಇಶ್ಯೂ ಅಂದ್ರೆ ಸಾಲ್ವ್ ಮಾಡೋ ಕೆಪಾಸಿಟಿ ಇಲ್ವಾ ಇವರಿಗೆ? ಇಂಥ ಟೆಕ್ನಾಲಜಿ ಎಷ್ಟು ಮುಂದೆ ಬರ್ತಿದೆ, ಇವರು ಅದರಲ್ಲೇ ಇದ್ದಾರೆ. ಇವರು ಆ್ಯಪಲ್ಲಿ ಅಪ್ಡೇಷನ್ ಮಾಡೋ ಬಿಟ್ಟು ಆ್ಯಪನ್ನೇ ಬದಲಾಯಿಸ್ತಾ ಇದ್ದಾರೆ, ಹೊಸ ಆ್ಯಪ್ ತರುವುದು. ಇದೇ ಇವ್ರದ್ದು ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂ. ಅಲ್ಲಿ ನೀವು ಕ್ಯಾಮರಾ ತೊಗೊಂಡು ಒಂದ್ಸತಿ ಮಂಗಳೂರು ಯೂನಿವರ್ಸಿಟಿಗೆ ಹೋಗಿ, ಕ್ಯಾಂಪಸ್ಸಿಗೆ ಹೋಗಿ, ಯಾವತ್ತು ನೋಡಿದ್ರೆ ಎಷ್ಟು ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದ, ಉಡುಪಿಯಿಂದ ಬೈಂದೂರಿಂದ ಬರೆದ್ರು, ಅವತ್ತು ಈ ಕೊಡಗಿಂದ ಎಷ್ಟು ಜನಗಳು ಬರ್ತಾರೆ. ಎಲ್ಲ ಬಿಟ್ಟು ಅವರ ಕೆಲಸಗಾರನ ಬಿಟ್ಟು ದಿನಾಲು ಬರಬೇಕು. ಒಂದು ದಿನ ಬಂದರೆ ಪರಿಹಾರ ಕೊಡಲ್ಲ ಇವರು. 2-3 ದಿನಗಳು ಬಂದು ಇವರ ಕೈಯಲ್ಲಿ ಇರಬೇಕು, ಕಾಲಿಡಿಬೇಕು, ಆವಾಗ ಏನಾದರೂ ಹೇಳ್ತಾರೆ. ಅದು ಕೂಡ ಸಮಸ್ಯೆಗೆ ಉಪಾಯ ಸಿಗಲ್ಲ ಇವರಿಂದ. ಇದೇ ಆಗ್ತಾ ಇದೆ. ಎಷ್ಟು ಸತಿ ನಮ್ಮದು ಯೂನಿವರ್ಸಿಟಿ ಅಧ್ಯಕ್ಷರಿದ್ದಾರೆ NSUI ಸಿರಾಜ್ ಗುದ್ದೂರ್ ಅಂತ, ಅವರು ಎಷ್ಟೋ ವಿದ್ಯಾರ್ಥಿಗಳನ್ನ ತಗೊಂಡು ಅಲ್ಲಿ ಹೋಗಿದ್ದಾರೆ. ಮನವಿ ಇವತ್ತಲ್ಲ, ಒಂದು 3 months ಆಗೋ ಲೆಟರ್ ಬರೆದಿದ್ರು ಅಶ್ವಥ್ ನಾರಾಯಣ ಅವರಿಗೆ. ಅದು ರೆಸ್ಪಾನ್ಸ್ ಬಂದಿದೆ ನಮಗೆ. ಬಟ್ ಆ ರೆಸ್ಪಾನ್ಸ್ ಈ ಯೂನಿವರ್ಸಿಟಿಯಿಂದ ಏನು ಬರ್ತಾ ಇಲ್ಲ ಇಷ್ಟು ತನಕ. ಸರ್ಕಾರ ಹೊಣೆಯ ಅಥವಾ ನಮಗೆ ಸರ್ಕಾರ ಕೂಡ ನೇರ ಹೊಣೆ ಇದಕ್ಕೆ. ಸರ್ಕಾರ ಕೂಡ ಕೊಡಬೇಕು, ಜವಾಬ್ದಾರಿ ಇದೆ ಅವಳ ಮೇಲೆ. ಅವರು ಒಂದು ಸೂಚನೆ ಕೊಡಬೇಕು, ಇಂಥದ್ದು ಆಗ್ತಾ ಇದೆ. ಸಿಲೆಬಸ್ ಕೂಡ ರೆಡಿ ಮಾಡಲಿಲ್ಲ. ಅದು ಬಿಡಿ, ಇವತ್ತು NEP ನಂತರ ಇದು ಹಿಸ್ಟ್ರಿ ಆಗಲಿ ಎಲ್ಲಕ್ಕೊಂದು ಇದು ಕೊಟ್ಟಿದ್ದಾರೆ, ಏನು ಸಿಲೆಬಸ್ ಕೊಟ್ಟಿದ್ದಾರೆ. ಸಿಲೆಬಸ್ ಏನು ರೆಡಿಯೇ ಮಾಡಲಿಲ್ಲ, ಟಾಪಿಕ್ಸ್ ಕೊಟ್ಟಿದ್ದಾರೆ. ಈಗ ಒಂದು ಆಟೋನಾಮಸ್ ಕಾಲೇಜ್ ಅವ್ರದ್ದು ಮಾಡ್ತಾರೆ, ಫೋನ್ ಮಾಡ್ತಾರೆ ಅವ್ರದ್ದು ಎಕ್ಸಾಮ್. ಬಟ್ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವರು ಸಿಲೆಬಸ್ಸೇ ಕೊಡಲಿಲ್ಲ. ಒಂದು ಕಾಲೇಜಲ್ಲಿ ಒಂದು ಕಲಿತಿದ್ರೆ ಇನ್ನೊಬ್ಬ ಏನೊಂದು ಕಲಿತಾನೆ. ಅದು ಕರೆಕ್ಟಾಗಿ ಇವರಿಗೆ ಒಂದು ಏನು ಅದಕ್ಕೆ ಒಂದು ಬ್ಲೂ ಪ್ರಿಂಟೇ ಇಲ್ಲ ಇಷ್ಟು ತನಕ. ಅದೇ ರೆಡಿಯಾಗಿ ಟ್ರೈನಿಂಗ್ ಇಲ್ಲ NEP ವಿಷಯದಲ್ಲಿ. ಟೀಚರ್ಸಿಗೆ ಆಗಲಿ, ಇಲ್ಲಿನ ಸ್ಟೂಡೆಂಟ್ ಆರ್ಗನೈಸೇಷನ್ ಆಗಲಿ, ಸ್ಟೂಡೆಂಟ್ಸ್ಗೆ ಆಗಲಿ NEPಯ ವಿಷಯ ಕೇಳಿದ್ರೆ ಇಲ್ಲಿ ಟೋಟಲ್ ಸೆಮಿನಾರ್ ಆರ್ಗನೈಸ್ ಮಾಡೋದಾಗ್ಲಿ ಅದು ಕೂಡ ನಡೀತಾ ಇಲ್ಲ. ಇಲ್ಲಿನ ಸರ್ಕಾರ ಏನುಂಟು ಟೋಟಲ್ ಆಗಿ ನೋಡೋದಾದ್ರೆ, ಇಲ್ಲಿನ ವಿಶ್ವವಿದ್ಯಾನಿಲಯ ಆಗಲಿ, ಕಾಲೇಜ್ ಆಗಲಿ, ಇದರ ಕಂಟ್ರೋಲಿಂಗ್ ಇರೋದು ಸರ್ಕಾರದ ಮೇಲೆ. ಇಲ್ಲಿನ ಸರ್ಕಾರಗಳು ಟೋಟಲ್ ಸ್ಟೂಡೆಂಟ್ ಅಗೇನ್ಸ್ಟ್ ಪಾಲಿಸಿಯನ್ನು ತರ್ತಾ ಇದೆ. NEP ಏನುಂಟು ಕಂಪ್ಲೀಟ್ ಗೊಂದಲದಲ್ಲಿ ತಂದ್ರು, ಎಲ್ಲ ಆಚೀಚೆ ಆಯಿತು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತ ಹೇಳಿದರೆ, 1ರಿಂದ 8ರ ತನಕ ಇದ್ದ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸಿಗೆ ಅದನ್ನು
ಟೇಕ್ ಆಫ್ ಮಾಡಿಬಿಟ್ರು. ಸ್ಟೂಡೆಂಟ್ಸಿಗೆ ಇಷ್ಟಂತ ಫಂಡ್ ಅಲಾಟ್ ಆಗ್ತದೆ ಬಜೆಟಲ್ಲಿ, ಇಷ್ಟು ಕೋಟಿ ಅಂತ ಸ್ಟೂಡೆಂಟ್ ಸ್ಕಾಲರ್ಶಿಪ್ಗೆ, ಅದು ಇಯರ್ ಬೈ ಇಯರ್ ರೆಡ್ಯೂಸ್ ಆಗ್ತಾ ಉಂಟು. ಸೆಕೆಂಡ್ ಥಿಂಗ್ ಏನಂತ ಹೇಳಿದರೆ, ಪ್ರೆಸೆಂಟ್ ಗೌರ್ಮೆಂಟ್ ಬಂದಾದ ಮೇಲೆ ಎಲ್ಲ ಸ್ಟೂಡೆಂಟ್ಸಿಗೆ ಅರಿವು ಲೋನ್ ಸ್ಕೀಮ್ ಅಂತ ಒಂದು ಯೋಜನೆ ಇತ್ತು. ಅದನ್ನು ಡಿಗ್ರಿಗೆ, ಇಂಜಿನಿಯರಿಂಗಿಗೆ, ಮೆಡಿಕಲ್ಗೆ ಇತ್ತು. ಇದನ್ನೆಲ್ಲ ತೆಗೆದಾಕಿ ಯಾರು ಗೌರ್ಮೆಂಟ್ ಪ್ರೊಸೆಸ್ ನೀಟ್ CET ಏನುಂಟು ಇದರಲ್ಲಿ ಕ್ವಾಲಿಫೈ ಆದವರಿಗೆ ಮಾತ್ರ ಎಲಿಜಿಬಲ್, ಅದು ಕೂಡ ಡಿಡಕ್ಟ್ ಮಾಡಿ ಅರ್ಧ ಅಮೌಂಟ್ ಕೊಡ್ತಾ ಇರುವುದು ಈಗ. ಅದರಲ್ಲಿ ಕೂಡ ಡಿಲೇಡ್ ಪ್ರೊಸೆಸ್. ಏನು ನೋಡಿದರೆ ಇದು ಸ್ಟೇಟ್ ಆಫೀಸಲ್ಲಿ ಉಂಟು, ಇಲ್ಲಿ ಮೈನಾರಿಟಿ ಆಫೀಸಿಗೆ ಆಗಲಿ, ಗೌರ್ಮೆಂಟ್ ಯಾವುದೇ ಆಫೀಸಿಗೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಹೋದರೆ ಅದು ಮೇಲೆ ಆಫೀಸಲ್ಲಿ ಉಂಟು, ಅಪ್ಡೇಟ್ ಬರ್ತದೆ, ಇದು ವಿಳಂಬ ಆಗ್ತದೆ. ಅದು ಟೋಟಲ್ ಫೇಲ್ಯೂರ್, ಇಟ್ಸ್ ಅ ಫ್ಯಾಟಲ್ ಫೇಲ್ಯೂರ್ ಆಫ್ ಗೌರ್ಮೆಂಟ್. ಅವರಿಗೆ ಒಂದು ವಿಶ್ವವಿದ್ಯಾನಿಲಯ ಮೇಲೆ ಹೋಲ್ಡ್ ಇಲ್ಲ, ಹೇಗೆ ಆಪರೇಟ್ ಆಗ್ತಾ ಉಂಟಂತ ರಿಪೋರ್ಟ್ ತೆಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ. ಈ UUCMS ಪೋರ್ಟಲ್ ಏನಿದೆ, ಇದನ್ನು ಯೂನಿಫೈ ಆಗಿ ಎಲ್ಲ ಯೂನಿವರ್ಸಿಟಿಗಳನ್ನು ಗೌರ್ಮೆಂಟ್ನ ಕಂಟ್ರೋಲ್ಗೆ ತರಬೇಕು, ಎಲ್ಲ ಯೂನಿಫಾರ್ಮ್ ಆಗಿ ಏನು ಟೈಮ್ ಟೇಬಲ್ ಏನಿದೆ, ಈ ಅಕಾಡೆಮಿಕ್ ಟೈಮ್ ಟೇಬಲ್ ಏನಿದೆ, ಎಲ್ಲ ಯೂನಿವರ್ಸಿಟಿ ಒಂದೇ ರೀತಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ UUCMS ಅಂದರೆ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಸಿಸ್ಟಮ್ ಅಂತ ತಂದಿದ್ದಾರೆ. ಇದರಿಂದ ಪ್ರಾರಂಭದಲ್ಲಿ ಈಗ ಸ್ವಲ್ಪ ಸಮಸ್ಯೆ ಆಗಿರ್ಬೋದು, ಆದರೆ ಮುಂದಿನ ದಿನಗಳು ಏನಾಗ್ತದೆ ಅಂತಂದರೆ ಯೂನಿವರ್ಸಿಟಿಯ ದುಡ್ಡು ಉಳಿತದೆ. ಅಂದ್ರೆ ಈಗ ಏನು ಎಕ್ಸಾಮಿನೇಷನ್ ನಡೆಸಲಿಕ್ಕೆ ಏನು ದುಡ್ಡನ್ನು ಖರ್ಚು ಮಾಡ್ತಿದ್ದಾರೆ, ಆ ದುಡ್ಡು ಇಳಿಸುವಂಥದ್ದಾಗಿರ್ಬೋದು, ಅಥವಾ ಎಲ್ಲ ಯೂನಿವರ್ಸಿಟಿಯ ಎಲ್ಲ ಯೂನಿವರ್ಸಿಟಿಯ ಅಕಾಡೆಮಿಕ್ ಟೈಮ್ ಟೇಬಲ್ ಅನ್ನು ಒಂದೇ ರೀತಿ ತರುವಂಥದ್ದಾಗಿರ್ಬೋದು, ಆ ರೀತಿಯಾದಂಥ ಕೆಲಸವನ್ನ ಈ UUCMS ಮಾಡ್ತಾ ಇದೆ. ಒಂದು ಬ್ರೇಕ್ ತೆಗೆದುಕೊಂಡು ಬರೋಣ, ಆಮೇಲೆ ಈ ವಿಚಾರವನ್ನ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೀವಿ ಪುಟ್ಟ ವಿರಾಮದ. ವಿರಾಮದ ಬಳಿಕ ಮತ್ತೆ ವಿವಿ ಫಲಿತಾಂಶ ಎಡವಟ್ಟು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಆಗ್ತಾ ಇರುವಂಥ ಎಡವಟ್ಟುಗಳು ಜೊತೆಗೆ ಅವರು ಮಾಡಿದಂಥ ಪ್ರತಿಭಟನೆಗಳಿರಬಹುದು, ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಇದು ಇಲ್ಲಿನ ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ, ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಜನಪ್ರತಿನಿಧಿಗಳಿದ್ದಾರೆ. ಪಕ್ಷ ಯಾವುದೇ ಇರಲಿ ಅಥವಾ
ಅವರು ಮಾಡ್ತಕ್ಕಂಥ ಬೇರೆ ಬೇರೆ ಕಾರ್ಯಗಳು ಎಷ್ಟೇ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಎಲ್ಲೋ ಪಕ್ಕಕ್ಕಿಟ್ಟು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ ಎಡವಟ್ಟಿನಲ್ಲಿ ಕುಳಿತಿದೆ. ಜವಾಬ್ದಾರಿಯನ್ನು ಹೊತ್ಕೊಂಡು ಹೊಣೆ ಹೊತ್ಕೊಂಡಿರುವಂಥ ವಿಶ್ವವಿದ್ಯಾನಿಲಯ ಏನು ಮಾಡ್ತಾ ಇದೆ, ಒಳಗೆ ಇರುವಂಥ ಗೊಂದಲಗಳಿರ್ಬೋದು, ಎಲ್ಲವನ್ನು ಕೂಡ ಒಗ್ಗಟ್ಟಿನಿಂದ ನಿಂತು ಮಾಡಬೇಕು. ತಾವುಗಳು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಇದ್ದೆ, ಈಗಾಗಲೇ ನಿಶಾನ್ ಆಳ್ವ ಅವರು ಮಾತನಾಡ್ತಾ ಇದ್ರು. ಇದು ಒಳ್ಳೆ ಸಿಸ್ಟಮ್ ಇದೆ, ಆದರೆ ಸಮಸ್ಯೆ ಇದೆ ಇದರಲ್ಲಿ. ಹೇಳಿ, ಏನು ಸಮಸ್ಯೆ? UUCMS ಅನ್ನುವಂಥದ್ದೊಂದು ಅದೇ ಆಗಲೇ ಹೇಳಿದಾಗೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದು. ಈ UUCMS ಇಂದ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ಸ್ಟೇಟ್ ವೈಡ್ನಲ್ಲಿ ಯಾವುದೆಲ್ಲ ಯೂನಿವರ್ಸಿಟಿ ಇದೆ, ಡಿಗ್ರಿ ಯೂನಿವರ್ಸಿಟಿಗಳಿವೆ, ಅಂದರೆ ಈ ಯೂನಿವರ್ಸಿಟಿಗಳಿಗೆ ಏಕಕಾಲದಲ್ಲಿ ಅಂದರೆ ಒಂದೇ ಟೈಮ್ನಲ್ಲಿ ಅಕಾಡೆಮಿಕ್ ಟೈಮ್ ಟೇಬಲ್ ಆಗಿರ್ಬೋದು, ಎಲ್ಲ ಒಂದೇ ರೀತಿಯಾಗಿರುತ್ತೆ. ಅಂದರೆ ಇದರಲ್ಲಿ ಲಾಭ ಏನಂತ ಹೇಳಿದರೆ, ಈಗ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿದ್ದೆ, ನಾನೀಗ ಧಾರವಾಡ ಯೂನಿವರ್ಸಿಟಿಗೆ ಶಿಫ್ಟ್ ಆಗ್ತೇನೆ. ನಮ್ಮ ಅಕಾಡೆಮಿಕ್ ಟೈಮ್ ಟೇಬಲ್ ಸರಿಯಾಗಿರೋದ್ರಿಂದ ನನಗೆ ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಏನು ಕಷ್ಟ ಆಗುತ್ತೆ, ಬರೀ ಒಂದು NOC ತೊಗೊಂಡು ಹೋಗಿ ಕೊಟ್ಟರೆ ಸಾಕು, ನನಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಸುಲಭವಾಗಿ ನಮಗೆ ಬೇರೆ ಯೂನಿವರ್ಸಿಟಿಗೆ ಆಗಿಬಿಡೋದು. ಮತ್ತು ಎಲ್ಲ ಯೂನಿವರ್ಸಿಟಿಯಲ್ಲಿ ನಡೆಯುವಂಥ ಯಾವ ರೀತಿಯಾಗಿ ಈಗ ನಮಗೆ ಈಗ ಎಕ್ಸಾಮ್ಸ್ ಈ ದಿನದಿಂದ ಪ್ರಾರಂಭವಾಗಿದ್ದರೆ, ಈಗ ನಾಳೆಯಿಂದ ಪ್ರಾರಂಭ ಆಗಿದೆ, ನಾಳೆ ಧಾರವಾಡ ಯೂನಿವರ್ಸಿಟಿ ಕೂಡ ಅದೇ ದಿನದಿಂದ ಪ್ರಾರಂಭ, ಅಂದರೆ ಇಡೀ ರಾಜ್ಯಾದ್ಯಂತವಾಗಿ ಡಿಗ್ರಿ ಎಕ್ಸಾಮ್ಗಳು ಒಂದೇ ಟೈಮಲ್ಲಿ ನಡೆಯುತ್ತೆ. ಮತ್ತು ಇಂಟರ್ನಲ್ಸ್ ಆಗಿರ್ಬೋದು, ಆ ರೀತಿಯಾಗಿ ಒಂದು ತುಂಬ ಒಳ್ಳೆಯ ಸಿಸ್ಟಮ್ ಆಗಿರುತ್ತದೆ. ಸಿಸ್ಟಮ್ ಚೆನ್ನಾಗಿದೆ, ಆದರೆ ಇದರಲ್ಲಿ ತುಂಬಾ ಸಮಸ್ಯೆ ಇದೆ. ಸಿದ್ದಿಕ್ ಅವ್ರು ಏನು ವಿಷಯ ಬರೋದು ಸಾಫ್ಟ್ವೇರ್ ಅಲ್ಲಿ ಅಲ್ಲ, ಸಾಫ್ಟ್ವೇರ್ ಇಂಪ್ಲಿಮೆಂಟ್ ನೀವು ಮಾಡ್ಬೋದು, ಅದರ ಆಪರೇಟಿಂಗ್ ಏನಂತ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಯಿತು. ವಿಶ್ವವಿದ್ಯಾಲಯದ ಅಡಿಯಲ್ಲಿ ಮೋರ್ ದೆನ್ 300 ಡಿಗ್ರಿ ಕಾಲೇಜ್ ಅಫಿಲಿಯೇಟ್ ಆಗಿ ಉಂಟು. ಅವರ ಟೀಚರ್ಸಿಗೆ ಇದರ ಟ್ರೈನಿಂಗ್ ಉಂಟಾ, ಸೆಷನ್ ಉಂಟಾ? NEP ವಿಷಯದಲ್ಲಿ ಸೆಷನ್ ಆಗಿದೆ ಇವರಿಗೆ, ಟೀಚರ್ಸಿಗೆ ಅಲ್ಲಿ ಪ್ರಾಪರ್ ಸೆಷನ್ ಇಲ್ಲ ಅವರಿಗೆ. ಈಗ ಕೂಡ ನೀವು ಟೀಚರ್ಸ್ ಕರೆ ಬಂದರೆ ಕೂಡ ಹೇಳ್ಬೋದು ಅವರು, ಇಲ್ಲದ್ರೆ ನೀವಾಗಿ ಇಲ್ಲಿ ಒಂದು ಶಿಕ್ಷಕರದ್ದು ಕೂರಿಸಿದ್ರೆ ಅವರು ಕೂಡ ಇಶ್ಯೂಸ್ ಹೇಳ್ಬೋದಿತ್ತು. ಪ್ರಾಪರ್ ಸೆಷನ್ ಇಲ್ಲ ಅವರಿಗೆ, ಎಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾ ಉಂಟು ಅದರ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ. ಇಲ್ಲಿ ಏನು ಟೆಕ್ನಾಲಜಿ ತರ್ತಾರೆ ಅದರ ಅಡಾಪ್ಟೆಬಿಲಿಟಿ ಈಗ ಫ್ಯಾಕಲ್ಟೀಸಿಗೆ ಗೊತ್ತಿರಬೇಕು, ಫ್ಯಾಕಲ್ಟಿ ಸ್ಟೂಡೆಂಟ್ಸಿಗೆ ಕನ್ವೆ ಮಾಡಬೇಕು ಇದರ ಯೂಸೇಜ್. ಹೀಗೆ ಇದು ಇಶ್ಯೂಸ್ ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ಉಂಟು, ಲ್ಯಾಗ್ ಆಗ್ತಾ ಉಂಟು. ಇಲ್ಲಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಇಂಡಿಯಾ, ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಇಷ್ಟೊಂದು ಅಡ್ವಾನ್ಸ್ ಆಗಿ ತರುವಾಗ ಒಂದು ಗೌರ್ಮೆಂಟ್ ಅಫಿಲಿಯೇಟೆಡ್ ಆಗಿರುವ ಯೂನಿವರ್ಸಿಟಿ ಏನುಂಟು ಇದರಲ್ಲಿ ಯಾಕೆ ಇಷ್ಟು ವಿಳಂಬ? ಇದು ಸಾಫ್ಟ್ವೇರ್ ಹೇಳ್ಬೋದು. ರಿಸಲ್ಟ್ನ ವಿಷಯದಲ್ಲಿ ಹೇಗೆ ಹಾಲ್ ಟಿಕೆಟ್ ಇಲ್ಲದೆ ಇಲ್ಲಿ ಹೇಗೆ ಕ್ವಶನ್ ಪೇಪರ್ ಇಶ್ಯೂ ಮಾಡಿದ್ರು? ಕ್ವಶನ್ ಪೇಪರ್ ಇಶ್ಯೂ ಮಾಡೋದು ಬಿಡಿ, ಕ್ವಶನ್ ಪೇಪರ್ ಚೇಂಜ್ ಆಗಿದ್ದು ಹೇಗೆ? ಬೇರೆ ಬೇರೆ ಸೆಮ್ಮಿಗೆ ಬೇರೆ ಕ್ವಶನ್ ಪೇಪರ್ ಕೊಟ್ಟದ್ದು ಹೇಗೆ? ಇಲ್ಲಿ ಫೇಲ್ಯೂರ್ ಆಗೋದು ಹೇಗೆ ಅಂತ ಹೇಳಿದರೆ, ಇಲ್ಲಿರುವ ಕುಲಪತಿ ಆಗಲಿ, ಇಲ್ಲಿರುವ ಎಜುಕೇಷನ್ ಮಿನಿಸ್ಟರ್ ಆಗಲಿ, ಇವರಿಗೆ ಎಷ್ಟು ಮನವಿ ಕೊಟ್ಟರು, ಇವರಿಗೆ ಒಂದು ಇದರ ಏನು ವಿಷಯ ಎಫೆಕ್ಟ್ ಏನುಂಟು ಇವರಿಗೆ ಇದು ಮನವರಿಕೆಯಾಗಿ ಇವರು ಸರಿ ಮಾಡೋದಿಲ್ಲಲ್ಲ. ಎಷ್ಟು ಪ್ರತಿಭಟನೆ ಕೊಡೋದಾಗಲಿ ಇದು ಈಗ ಸ್ಟಾರ್ಟ್ ಆದದಲ್ಲ, ಈಗ 1 ವರ್ಷ ಹಿಂದೆನೇ ಕೂಡ ಈ ಸಿಸ್ಟಮ್ ಆಗ್ತಾ ಬರ್ತಾ ಉಂಟು. ಎಲ್ಲ ಡಿಲೇ ಸಿಸ್ಟಮ್, ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಫೇಲ್ಯೂರ್ ಏನಂತ ಹೇಳಿದ್ರೆ ಕಂಪ್ಲೀಟ್ ಈಗ ಇಲ್ಲಿ ನೋಡ್ಬೋದು ಎಲ್ಲ ಗೌರ್ಮೆಂಟ್ ಸೆಕ್ಟರ್ಸ್ ಈಗ ಏನುಂಟು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇಲ್ಲಿರುವ ವಿದ್ಯಾರ್ಥಿಗಳ ಮೇಲಿನ ಸ್ಕಾಲರ್ಶಿಪ್ ಆಗಲಿ ಡ್ರಾಪ್ಔಟ್ ಜಾಸ್ತಿ ಆಗ್ತಾ ಉಂಟು. ಇಲ್ಲಿ ಡ್ರಾಪ್ಔಟ್ ಜಾಸ್ತಿ ಆಗೋದಕ್ಕೆ ಸೊಲ್ಯೂಷನ್ ಏನುಂಟು ಅದು ಕೊಡ್ತಾ ಇಲ್ಲ. ಇಲ್ಲಿ ಕಾಲೇಜಿಗೆ ಮರಳಿ ಬರಲಿಕ್ಕಿರುವ ಸಿಸ್ಟಮ್ ಇಲ್ಲಿ ಆಗ್ತಾ ಇಲ್ಲ. ಡ್ರಾಪ್ಔಟ್ ಜಾಸ್ತಿ ಆಗ್ತಾ ಉಂಟು, ಸ್ಕಾಲರ್ಶಿಪ್ ಇಶ್ಯೂ ಇಲ್ಲ, ಸ್ಕಾಲರ್ಶಿಪ್ ಇಶ್ಯೂಸಿಂದ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಸರ್ಟಿಫಿಕೇಟ್ ಇಲ್ಲದೆ ಜಾಬ್ ಇಲ್ಲ, ಹೈಯರ್ ಎಜುಕೇಷನ್ ಇಲ್ಲ, ಮತ್ತು ಅನ್ಎಂಪ್ಲಾಯ್ಡ್ ಉಂಟು, ಎಂಪ್ಲಾಯ್ಡ್ ಉಂಟು, ಹೀಗೆ ಬರ್ತಾ ಉಂಟು. ಜಾಬ್ ಸಿಗದೆ ಹೇಗೆ? ನೀವು ಆಗ ಮಾತನಾಡ್ತಾ ಇರುವಾಗ ಹೇಳ್ತಾ ಇದ್ರಿ ಈ ಸಿಸ್ಟಮ್ ಅನ್ನುವಂಥದ್ದು ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಹೋಲಿಕೆ ಮಾಡಿದರೆ ಸರಿ ಇಲ್ಲ, ಇದು ವ್ಯವಸ್ಥೆ ಅನ್ನೋದು ಸರಿ ಹೋಗ್ತಾ ಇಲ್ಲ ಅಲ್ಲ. ಬೇರೆ ಯೂನಿವರ್ಸಿಟಿಗಳು ರಿಸಲ್ಟ್ ಕೊಟ್ಟಿದೆ, ಬೇರೆ ಯೂನಿವರ್ಸಿಟಿಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲ, ಗವರ್ಮೆಂಟ್ ಯೂನಿವರ್ಸಿಟಿಗಳಿಗೆ ಸೆಟ್ ಆಗಿದೆ ಆಲ್ರೆಡಿ. UUCMS ಏನಿದೆ ಇದು ರೀಸೆಂಟ್ಲಿ ಬಂದ 3-4 ಮಂತ್ಸ್. ಹೌದು, ಯಾವಾಗ ಬರಬೇಕಿತ್ತು, NEP ಆದ ನಂತರ ಇದು ಜಾರಿಗೆ ತಂದಿದ್ದಾರೆ. ಬಿಕಾಸ್ NEP ಅಲ್ಲಿ ಸೌಕರ್ಯ ಉಂಟೆ, ನಿಮ್ಗೆ ಚೇಂಜಸ್ ಮಾಡಬಹುದು. 1 ವರ್ಷ ಈ ಕಾಲೇಜಲ್ಲಿ ಕಂದ್ರೆ ಇನ್ನೊಂದು ವರ್ಷ ಅಲ್ಲಿ ಕಲಿಬಹುದು ಅಂತ. ಅದು ಯಾವಾಗ ತರಬೇಕಿತ್ತು ಇವರು? 3-4 ತಿಂಗಳ ಮುಂಚೆ ಅಲ್ಲ. ಇದು NEP ಇಂಪ್ಲಿಮೆಂಟ್ ಮಾಡೋ ಮುಂಚೆ ಇದೆಲ್ಲ ಸೆಟ್ ಆಗಿರ್ಬೇಕು. ಸರ್ಕಾರ ಫಸ್ಟ್ಗೆ ಯೋಚನೆ ಮಾಡಬೇಕಿತ್ತು. ಇದಿಷ್ಟು ತನಕ UUCMS ಲಿಂಕ್ ಏನಿದೆ ಸೆಟ್ ಆಗ್ಲೇ ಇಲ್ಲ ಇಷ್ಟು ತನಕ. ಎಷ್ಟು ಜನ ರಿಜಿಸ್ಟರ್ ಮಾಡ್ಲಿಲ್ಲ, ತರಾತುರಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಹೋಗಿದ್ದಾರೆ. ಒಟ್ರಾಸಿ ಆಗಿದೆ ಈಗ ಪ್ರಾಬ್ಲಮ್ ಮಾಡಿದ್ದಾರೆ. ಹೌದು, ಆದ್ರೆ ಇಲ್ಲಿ ಯೂನಿವರ್ಸಿಟಿಯ ನೋಡೋದಾದ್ರೆ ಬೇರೆ ಯೂನಿವರ್ಸಿಟಿಗಳಿಗೆ ರಿಸಲ್ಟ್ ಕೊಟ್ಟಿದ್ದಾರೆ, ಆ ಯೂನಿವರ್ಸಿಟಿಗಳಿಗೆ ಇಲ್ಲದ ಸಮಸ್ಯೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಾಕಿದೆ? ಅಲ್ಲ, ಇಷ್ಟು ಮನವರಿಕೆ ಮಾಡಿದ್ರು ಕೂಡ ಇವರಿಗೆ ಆಕ್ಷನ್ ತೆಗಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ. ಇವರು ಕೋವಿಡ್ ಟೈಮ್ ಕೂಡ ವಿದ್ಯಾರ್ಥಿಗಳಿಂದ ಫೀಸ್ ತಗೊಂತಾರೆ, ಎಕ್ಸಾಮ್ ಫೀಸ್. ಎಕ್ಸಾಮ್ ಏನಾಗ್ಲಿಲ್ಲ, ಅದರ ಹಣ ಇದೆ. ಇವರು ಹಣ ಇಲ್ಲ ಟೀಚರ್ಸ್ಗೆ ಕೊಡ್ಲಿಕ್ಕೆ ಹಣ ಇಲ್ಲ, ಎವಲ್ಯೂಷನ್ ಮಾಡೋ ಟೀಚರ್ಸ್ಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ ವೆಲ್ಫೇರ್ ಫಂಡ್ ಅಂತ ಅಲಾಟ್ ಆಗ್ತಾ ಉಂಟು ಮಂಗಳೂರು ವಿಶ್ವವಿದ್ಯಾನಿಲಯ. ಯಾವಾಗ ಯೂಸ್ ಆಗ್ತಾ ಉಂಟು? ಅಲ್ಲಿ ಇರುವ 2 ಎಕರ್ಸ್ ಲ್ಯಾಂಡ್ ಅನ್ನು ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಪ್ರೈವೇಟ್ ಒಂದು ಆರ್ಗನೈಸೇಷನ್ಗೆ ಕೊಟ್ಟಿದ್ದಾರೆ. ಅದರ ಇಶ್ಯೂಸ್ ಏನುಂಟು? ಕೊಡ್ಲಿಕ್ಕೆ ಅನುಮತಿ ಇಲ್ಲಿ ಯಾರು ಕೊಟ್ಟದ್ದು?
ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅಂದ್ರೆ ಸೇರಿದ ಪ್ರಶ್ನೆ 2 ಎಕರೆ ಮಾಡೋರಿಲ್ಲ ಜಾಗ. ಅಂತ ಆಗ್ಬಿಟ್ಟಿದಾರ ಅಂತ ಕೇಳುದು ನಾನು. ಪ್ರಶ್ನೆ ನಾವು ಈ ವಿಷಯವನ್ನು ಶಾಸಕ ನಮ್ಮ ವಿರೋಧ ಪಕ್ಷದ ಉಪನಾಯಕರಾದಂಥ UT ಖಾದರ್ ಅವರು ತಗೊಂಡು ಹೋದವು. ಅವ್ರು ಇದೇ ವಿಷಯವನ್ನು ಸದನದಲ್ಲಿ ತಗೊಂಡ್ರು. Okay. ಅಶ್ವಥ್ ನಾರಾಯಣ್ ಇದ್ ಮಾಡಿ ಸ್ಪೀಕರ್ ಹೇಳಿದ್ರು ಡೈರೆಕ್ಷನ್ ಕೊಡ್ಬೇಕಂತ. Okay. ಏನು ಇವರು ಸದನದಲ್ಲಿ ಮಾತಾಡಿದ್ರು ಈ ವಿಷಯ, ಇದೇ ವಿಷಯ ಏನು ಈ ಸಿಲೆಬಸ್ ಬಗ್ಗೆ NEP ಇದು. ಅಶ್ವಥ್ ನಾರಾಯಣ್ಗೆ ಸ್ಪೀಕರ್ ಖುದ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಇದು ಮಾಡ್ಬೇಕಂತ ಎಜುಕೇಶನ್ ಮಿನಿಸ್ಟರ್ಸ್ಗೆ. Okay. ಆದ್ರೆ ಅದು ಕೊಟ್ಟಷ್ಟು ವರ್ಷ ಸಮಯ ಇದರ ಇಷ್ಟು ಹೋರಾಟ ತನಕ ಏನು ಏನುಂಟು? ಇದು ಮೂವ್ಮೆಂಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಏನಾಗ್ಲಿಲ್ಲ, ಅದೇ ತರ ಇದೆ. ಇದರ ಹೋರಾಟ ಏನುಂಟು, ನಮ್ಮ ಸಿಟಿ ಪ್ರೆಸಿಡೆಂಟ್ ಆಗಿರೋ ಆದಿಲ್ ಅಮೀನ್ ಅವರು ಪ್ರೆಸ್ ಮೀಟ್ ಕರೆದು ಕೂಡ ಈ ಏನುಂಟು 2 ಎಕರ್ಸ್ ಲ್ಯಾಂಡ್ ಪ್ರೈವೇಟೈಸೇಷನ್ ಆಗಿದೆ ಅದರ ಇಶ್ಯೂ ಕನ್ವೆ ಮಾಡಿದ್ದಾರೆ. ಅದರ ಲೀಗಲ್ ಹೋರಾಟದಲ್ಲಿ ಕೂಡ ಸಂಘಟನೆಯಲ್ಲಿ ಪಾತ್ರವಹಿಸಿದೆ. ಒಂದು ಎಡವಟ್ಟುಗಳ ರಾಶಿಗಳ ಮೇಲೆ ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಸವಾರಿ ಮಾಡ್ತಾ ಇದೆಯಾ ಅಂತ ನಾನು ಕೇಳುವಂಥದ್ದು. Obvious. ಯಾಕಂತ ಹೇಳಿದ್ರೆ ಇಷ್ಟೊಂದು ಸಾವಿರ ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರೂ ಕೂಡ ಮೌನವಾಗಿದ್ದಾರೆ ಅನ್ನುವಂಥ ಉಡಾಫೆತನ ಅನ್ನುವಂಥದ್ದು ಅವರಲ್ಲಿ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಬಹಳಷ್ಟು ಪ್ರಶಂಸೆಗಳಿತ್ತು, ಗೌರವಗಳಿತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಬಂದಾಗ. ಆದರೆ ಕಳೆದ ಹಲವಾರು ದಿನಗಳಿಂದ ಇರ್ಬೋದು, ತಿಂಗಳುಗಳಿಂದ ಇರ್ಬೋದು, ಬಹಳಷ್ಟು ಪ್ರಶ್ನೆಗಳನ್ನುವಂಥದ್ದು ಮತ್ತೆ ಮತ್ತೆ ವಿಶ್ವವಿದ್ಯಾನಿಲಯದ ಮುಂದೆ ನಿಲ್ತಾ ಇದೆ. ಆದರೆ ನಾನು ಕೇಳುವಂಥದ್ದು, ಅಲ್ಲಿನ ಅಧಿಕಾರಿ ವರ್ಗ ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳಿರ್ಬೋದು, ಅವರಿಗೆ ಅವರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ನೇರವಾಗಿ ಅಲ್ಲಿ ಒಳಗೆ ಆಡಳಿತ ಅನ್ನುವಂಥದ್ದು ಏನು ಇಲ್ಲದಾಗಿದೆಯೋ ಅಂದ್ರೆ ಕೇಳುವವರಿಲ್ಲ ಅಂತ. ಓಕೆ ಓಕೆ ಹೇಳಿ. ಇವರಿಗೆ ವಿಷಯ ಏನಂದ್ರೆ ಇವರದ್ದು ಸಿಂಡಿಕೇಟ್ ಮೀಟಿಂಗ್ ಎಲ್ಲಿ ಆಗ್ಬೇಕು ಅದೆಲ್ಲ ಇವರಿಗೆ ಏನು, ಅದೇ ಅವ್ರಿಗೆ ಇಂಪಾರ್ಟೆಂಟ್. ಬ್ಯಾಂಗ್ಳೂರ್ ಹೋಟೆಲ್ ಮಾಡ್ಬೇಕಾ, ಡೆಲ್ಲಿಯಲ್ಲಿ ಮಾಡ್ಬೇಕಾ, 5 ಸ್ಟಾರ್ ಅಲ್ಲಿ ಮಾಡ್ಬೇಕಾ, 7 ಸ್ಟಾರ್ ಅಲ್ಲಿ ಮಾಡ್ಬೇಕಾ, ಅದರ ಬಗ್ಗೆ ಇವರಿಗೆ ಚಿಂತನೆ. ಅದು ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತಾ ಇದೆ, ಎಷ್ಟು ಪಾಪದ ಬಡ ಮಕ್ಕಳು ಅವರು ಯೂನಿವರ್ಸಿಟಿ ಬಾಗಿಲು ಮುಂದೆ ಇದ್ದಾರೆ ಇವತ್ತು, ಅವರಿಗೆಲ್ಲ ಯಾರಿಗೂ ರೆಸ್ಪಾನ್ಸ್ ಕೊಡ್ತಾರೆ? ಇವರು ಬಂದ್ರೆ ಮುಂದೆ ಪೊಲೀಸನ್ನು ಮುಂದೆ ಕಳಿಸ್ತಾರೆ. ಒಂದಲ್ಲದೆ ಒಂದಿನ ವಿದ್ಯಾರ್ಥಿಗಳ ಆಕ್ರೋಶ ಬಂದೇ ಬರ್ತದೆ. ಇವತ್ತು ಎಲ್ಲಾ ಸಂಘಟನೆಗಳು ಅವರ ಐಡಿಯಾಲಜಿಕಲ್ ಡಿಫರೆನ್ಸ್ ಬಿಟ್ಟು ವಿದ್ಯಾರ್ಥಿಗಳೆಂದು ಮುಂದೆ ಬಂದಿದ್ದಾರೆ. ನಾಳೆ ಇವತ್ತು ಒಂದು ಸಂಘಟನೆ, ನಾಳೆ ಇನ್ನೊಂದು ಸಂಘಟನೆ, ಎಲ್ಲಾ ಸಂಘಟನೆ ಒಗ್ಗಟ್ಟಾಗಿ ಒಂದು ದಿನ ಇವರ ವಿರುದ್ಧ ಹೋರಾಡ್ತದೆ. ದಿನಗಳು ದೂರ ಇಲ್ಲ. ನಾವು 17 ಅಂದು ಒಂದು ದಿನ ಬಂದ್ ಕರೆದು ಕೊಡ್ತೇವೆ. ಒಂದು ವಾರ ಇವರು ಮಾಡ್ಲಿಲ್ಲ ಅಂದ್ರೆ 1 ವಾರ ಬಂದ್ ಕೊಡ್ತೇವೆ ನಾವು. 1 ವಾರದ ಮುಂಚೆ ಕುಂದಾಪುರದಲ್ಲಿ ನಮ್ದು 5,000 ವಿದ್ಯಾರ್ಥಿಗಳು ಸೇರಿಕೊಂಡು ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ರು. ಮಂಗಳೂರು ಯೂನಿವರ್ಸಿಟಿ ಹಲವಾರು ಸಮಸ್ಯೆಗಳನ್ನು ಖಂಡಿಸಿಕೊಂಡು, ಈಗೇನು ಎಕ್ಸಾಮ್ ಫೀಸ್ನ ವಿಷಯದಲ್ಲಾಗಿರ್ಬೋದು, ಈ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರದಲ್ಲಿ ಇಷ್ಟು ಅಂಕ ಬಂದಾದ ನಂತರದ ಫೀಸ್ ರೀಫಂಡ್ ಆಗುವಂತ, ಇದನ್ನು ಕೂಡ ಒಂದು ರೀಫಂಡ್ ಮಾಡಿದ್ರೆ ಆ ಇಶ್ಯೂ ಅನ್ನು ಕೂಡ ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಇಲ್ಲಿರುವ ಕುಲಪತಿಗಳು ಸರ್ಕಾರದ ಅಧೀನದಲ್ಲಿರುವವರು. ಜವಾಬ್ದಾರಿ ಬರುವುದು ಯಾರಿಗೆ? ಇಲ್ಲಿ ಸರ್ಕಾರಕ್ಕೆ ಬರುದು. ಮುತ್ತಿಗೆ ಹಾಕ್ತಾರೆ ಎಷ್ಟು ತನಿಖೆ ಹಾಕ್ಬೋದು ಇವರಿಗೆ? ಹಾಕ್ಲಿ ಅಲ್ಲ, ಹೋಮ್ ಮಿನಿಸ್ಟರ್ ಆಫೀಸ್ಗೆ ಮುತ್ತಿಗೆ. ಅವರಿಗೆಲ್ಲ ಇನ್ಚಾರ್ಜ್ ಇರುವುದು ಇಲ್ಲಿ. ಗವರ್ನರಿಗೆ ಆಗ್ಲಿ, ಹೋಮ್ ಮಿನಿಸ್ಟರ್ ಇಲ್ಲಿ ಸೊಲ್ಯೂಷನ್ ಸಿಕ್ಲಿಲ್ಲ ಅಂತ ನೆಕ್ಸ್ಟ್ ಪ್ರೊಸೆಸ್ ಏನುಂಟು ಅದು ಇರುವುದು ಇಲ್ಲಿನ ಎಜುಕೇಶನ್ ಮಿನಿಸ್ಟರ್ನ ಕೈಯಲ್ಲಿ. ಇಲ್ಲದಿದ್ರೆ ಗವರ್ನರ್ ಯಾರಿದ್ದಾರೆ, ಮೇನ್ ಹೆಡ್ ಆಫ್ ದ ಯೂನಿವರ್ಸಿಟಿ, ಅವರ ಕೈಯಲ್ಲಿ ಇರುವುದು. ಇವರಿಗೆ ಇಂಟಿಮೇಷನ್ ನಾವು ಲೆಟರ್ ಕೂಡ ಗವರ್ನರ್ಗೆ ಕೂಡ ರೀಚ್ ಅಲ್ಲ, ಎಲ್ಲಾ ಸಂಘಟನೆಗಳು ಕೂಡ ಲೆಟರ್ ಅನ್ನು ಕೊಟ್ಟಿವೆ, ಎಲ್ಲಾ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡಿವೆ, ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಆದ್ರೂ ಕೂಡ ವಿದ್ಯಾರ್ಥಿಗಳ ಈ ಆಕ್ರೋಶಕ್ಕೆ, ಪ್ರತಿಭಟನೆಗೆ ಒಂದು ವ್ಯಾಲ್ಯೂ ಇಲ್ಲದ ತರ ನಡ್ಕೊಳ್ತಾ ಇದಾರಲ್ಲ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕಾಗ್ಲಿ ಅಥವಾ ಜನಪ್ರತಿನಿಧಿಗಳ ಯಾರಿಗೇ ಆಗ್ಲಿ ನಾಚಿಕೆ ಆಗ್ಬೇಕು. ಗೌರವವನ್ನು ಉಳಿಸ್ಕೊಳ್ಬೇಕಿತ್ತು, ಕಳ್ಕೊಂಡ್ಬಿಟ್ಟು. ಎಡವಟ್ಟು ಮಾಡಬಾರ್ದಿತ್ತು, ಮಾಡಿಬಿಟ್ಟು. ಮಾಡಿದ್ರ ತಿದ್ಕೊಳ್ಬೇಕಿತ್ತು, ಆ ಪರಿಹಾರ ಕಂಡ್ಕೊಳ್ಬೇಕಿತ್ತು. ಏನೂ ಮಾಡದೆ ಬೇಕಾಬಿಟ್ಟಿಯಾಗಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಉಡಾಫೆತನವನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೆ ಕೇವಲ ವಿದ್ಯಾರ್ಥಿಗಳು ಇವಾಗ ಸಂಘಟನೆ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡಬಹುದು. ಆದರೆ ಇದೇ ರೀತಿ ಮುಂದುವರೆದ್ರೆ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಒಂದಾಗಿ ಪ್ರತಿಭಟನೆ ಮಾಡುವಂಥ ದಿನ ದೂರ ಇಲ್ಲ. ಎಚ್ಚರಿಕೆಗೊಳ್ಳಬೇಕು. ಇದು ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಅವರು ಕಾಂಗ್ರೆಸ್ನವರಾಗಲಿ, BJP-ಯವರಾಗಲಿ, ಯಾರೇ ಆಗಲಿ, ಪಕ್ಷ ಯಾವುದೇ ಇರಲಿ, ಸರ್ಕಾರಕ್ಕೆ ಏನು ಜವಾಬ್ದಾರಿ ಇಲ್ವಾ? ಇಷ್ಟೆಲ್ಲ ಅವ್ಯವಹಾರಗಳಾಗ್ತಾ ಇದೆ, ವಿದ್ಯಾರ್ಥಿಗಳ ಆಕ್ರೋಶ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಒಂದು ನೆಮ್ಮದಿಯುತವಾದಂಥ, ಸುರಕ್ಷಿತವಾದಂಥ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಸರ್ಕಾರದ್ದು, ಮಂಗಳೂರು ವಿಶ್ವವಿದ್ಯಾನಿಲಯದ್ದು. ಎಲ್ಲಿಗೂ ಹೋಯಿತು ಜವಾಬ್ದಾರಿ? ಯಾರ್ದು ಕರ್ತವ್ಯ ಇದು? ವಿದ್ಯಾರ್ಥಿಗಳು ಇವತ್ತು ತಮ್ಮ ಹಕ್ಕಿಗಾಗಿ, ತಮ್ಮ ಭವಿಷ್ಯಕ್ಕಾಗಿ ಸಂಘಟನೆಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ತಂದೊಡ್ಡಿದೆ. ಎಲ್ಲ ಸರ್ಕಾರದ ಮುಂದಿದೆ. ನಾಚಿಕೆ ಆಗಬೇಕು. ನಮ್ಮ ರಾಜ್ಯದ, ನಮ್ಮ ಈ ಕರಾವಳಿ ಭಾಗದ ವಿದ್ಯಾರ್ಥಿಗಳು ಇವತ್ತು ರಸ್ತೆಗಿಳಿದಿದ್ದಾರೆ ತಮ್ಮ ಹಕ್ಕಿಗಾಗಿ, ತಮ್ಮ ಭವಿಷ್ಯಕ್ಕಾಗಿ. ಹೆತ್ತವರು ಫೀಸ್ ಕೊಡ್ತಾರೆ, ಮಗ ಕಲೀಲಿ, ಮಗಳು ಕಲಿಬೇಕು, ಒಂದು ಒಳ್ಳೆಯ ಭವಿಷ್ಯ ಸಿಗ್ಬೋದು ಅಂತ. ಅವರ ಕಣ್ಣೀರಿನ ಶಾಪ ತಟ್ಟೋದಿಲ್ವ ನಿಮಗೆ? ನಾಚಿಕೆ ಆಗೋದಿಲ್ವ?
ಈ ಹೋರಾಟದ ಮುಂದಿನ ಹಂತದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಕೇಳೋದು. ಇವತ್ತು ಕೇವಲ ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಮುಂದೆ ಹೆತ್ತವರು ಕೂಡ ಬೀದಿಗೆ ಬರ್ತಾರೆ, ಹೋರಾಟ ಮಾಡ್ತಾರೆ, ಸರ್ಕಾರಕ್ಕೂ ವಿಶ್ವವಿದ್ಯಾನಿಲಯಕ್ಕೂ ಚೀಮಾರಿ ಹಾಕ್ತಾರೆ. ಎಲ್ಲರೂ ಕೂಡ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇದು ಒಬ್ಬ ಇಬ್ಬರ ಭವಿಷ್ಯದ ಚಿಂತೆ ಅಲ್ಲ. ಯಾರೋ ಒಬ್ಬನ ಭವಿಷ್ಯ ಆಗ್ತಿದ್ರೆ ಸುಮ್ಮನೆ ಆಗ್ತಿದ್ರು. ಸಾವಿರ ಸಂಖ್ಯೆಯಲ್ಲಿದ್ದಾರೆ ವಿದ್ಯಾರ್ಥಿಗಳು. ಅವರ ಹೆತ್ತವರು, ಅವರು ನಂಬಿದಂಥ ವಿದ್ಯಾರ್ಥಿಗಳನ್ನ ನಂಬಿರುವಂಥ ಅವರ ಹೆತ್ತವರು ಏನು ಮಾಡಬೇಕು? ಮಗಳು ಕಲಿತು ಬಿಟ್ಟು ಏನೋ ಒಂದು ಉದ್ಯೋಗಕ್ಕೆ ಸೇರ್ಕೊಳ್ತಾರೆ, ನಮಗೇನೋ ಒಂದು ಭವಿಷ್ಯ ಸಿಗುತ್ತೆ, ಏನೋ ಒಂದು 2 ಹೊತ್ತು ಊಟ ಸಿಗ್ಬೋದು ಮಗ ಉದ್ಯೋಗಕ್ಕೆ ಹೋದ್ರೆ, ಏನೂ ಇಲ್ಲದಾಗುತ್ತಲ್ಲ ಒಟ್ಟಿನಲ್ಲಿ. ಇನ್ನು ಮುಂದಿನ ಹೋರಾಟದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ABVP ಏನು ಮಾಡುತ್ತೆ? ಮುಂದಿನ ಯೋಜನೆಗಳಾಗಿದೆಯಾ ಈಗಾಗಲೇ? ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವುದು ಯಾವುದಾದ್ರೂ ಸಂಘಟನೆ ಅದು ವಿದ್ಯಾರ್ಥಿ ಪರಿಷತ್ ಮಾತ್ರ. ಯಾವಾಗಲೂ ಯಾವುದೇ ರೀತಿಯ ಬಸ್ನ ಸಮಸ್ಯೆ ಆಗಿರ್ಬೋದು, ಅಥವಾ ಹಾಸ್ಟೆಲ್ನ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆ ಆದರೂ ವಿದ್ಯಾರ್ಥಿ ಪರಿಷತ್ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಬಂದಿದೆ. ಇದೇ ರೀತಿ 25ನೇ ತಾರೀಕಿಂದ ಯಾವುದೇ ರೀತಿಯಾದ ರಿಸಲ್ಟ್ಗಳು ಬಿಡದಿದ್ರೆ, ವಿದ್ಯಾರ್ಥಿಗಳಿಗೆ ಇನ್ನೂ ಸಮಸ್ಯೆ ಮುಂದುವರೆದ್ರೆ, ವಿದ್ಯಾರ್ಥಿ ಪರಿಷತ್ ಇಡೀ ಒಂದು ಅವಾಗ ಕೇಳಿದೆ, ನಿಮ್ಗೆ ನಂಬಿಕೆ ಇದೆಯಾ ಅಂತ ಕೇಳುವಂಥದ್ದು. ಇವೆಲ್ಲವನ್ನ ನೋಡಿದಿರ ಎಡವಟ್ಟುಗಳಿಂದ ಅವರ ಭರವಸೆ ಮೇಲೆ ನಂಬಿಕೆ ಇಟ್ಟಿದ್ದೀರಾ ನೀವು? ನೋಡಿ, ಒಂದು ಯೂನಿವರ್ಸಿಟಿ ಅಂತ ಹೇಳಿ ಅದೊಂದು ಏನು ಪದ್ಧತಿ ಇದೆ. ಅದರಲ್ಲಿ VC ಅವರಾಗಿರ್ಬೋದು, ಅಥವಾ ಕುಲಸಚಿವರಾಗಿರ್ಬೋದು, ಅಥವಾ ಪರೀಕ್ಷಾಂಗ ಕುಲಸಚಿವರಾಗಿರ್ಬೋದು, ಇವ್ರ ಮೇಲೆ ವಿದ್ಯಾರ್ಥಿಗಳು ಯಾವಾಗಲೂ ಗೌರವವನ್ನು ನೀಡ್ತಾರೆ ಮತ್ತು ಅವರ ಮಾತಿನಲ್ಲಿ ವಿಶ್ವಾಸವನ್ನು ಇಟ್ಕೊಳ್ತಾರೆ. ಅದೇ ಬಾರಿ ಈ ರೀತಿ ಅವರು ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ವಿಶ್ವಾಸ ಇಡುವಂಥದ್ದು ನಮ್ಮ ಕರ್ತವ್ಯ ಅಲ್ವಾ? ಆ ದೃಷ್ಟಿಯಿಂದ ವಿದ್ಯಾರ್ಥಿ ಪರಿಷತ್ ಇವರ ಮೇಲೆ ಮಾತಿನ ಮೇಲೆ ನಂಬಿಕೆಯನ್ನು ಇಟ್ಟಿದೆ. ಅವ್ರು ಏನಾದರೂ ಮಾತಿಗೆ ತಪ್ಪಿದ್ರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ, ಮತ್ತು ನಮ್ಮ ಹೋರಾಟವನ್ನು ಬರೀ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಸೀಮಿತವಾಗಿ ಇರಿಸ್ತದೆ. ಇಡೀ ನಮ್ಮ ವಿಭಾಗಾದ್ಯಂತ ಅಂದರೆ ಮಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ವಿಭಾಗಾದ್ಯಂತದ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇವೆ. ಈ ಪ್ರತಿಭಟನೆಯೋ ವಿದ್ಯಾರ್ಥಿಗಳು ಸಮಾವೇಶ ಮಾಡಿಕೊಂಡು ಹೋರಾಟದ ಹಾದಿ ಹಿಡಿಯುವಂಥದ್ದು ಒಂದು ವಿಭಾಗದ ಹೋರಾಟ. ಕಾನೂನಾತ್ಮಕವಾಗಿ ಅಥವಾ ಆಡಳಿತಾತ್ಮಕವಾಗಿ ನಾವೊಂದು ಹೋರಾಟವನ್ನು ಮಾಡಬಹುದು. ಸೊ ABVP ವತಿಯಿಂದ ಸರ್ಕಾರವನ್ನು, ಇಲ್ಲಿನ MLAಗಳಿದ್ದಾರೆ, ಎಲ್ಲರನ್ನು ಕೂಡ ಅವರನ್ನ ಸೆಳೆಯುವ ನಮ್ಮ ಹೋರಾಟ ಇರೋದು ಕೇವಲ ಯೂನಿವರ್ಸಿಟಿ ವಿರುದ್ಧ ಮಾತ್ರ ಅಲ್ಲ, ನಮ್ದು ಸರ್ಕಾರದ ನೋಡಿ ಪದೇ ಪದೇ ಹೇಳ್ತಾ ಇದ್ದೇವೆ. ವಿದ್ಯಾರ್ಥಿ ಪರಿಷತ್ ಯಾವುದೇ ರೀತಿಯ ರಾಜಕೀಯ ಪಕ್ಷಕ್ಕೆ ಸೇರುವಂತ ಒಂದು ವಿದ್ಯಾರ್ಥಿ ಸಂಘಟನೆ ಅಲ್ಲ. ವಿದ್ಯಾರ್ಥಿ ಪರಿಷತ್ 1949ರಿಂದ ನಡೆಸ್ತಾ ಬರ್ತಾ ಇದೆ. ವಿದ್ಯಾರ್ಥಿ ಪರಿಷತ್ 1949ರಿಂದ ಸಂಘಟನೆ ಮಾಡ್ತಾ ಬರ್ತಾ ಇದೆ. ಅಲ್ಲ ನಾನು ಕೇಳೋದು, ಸರ್ಕಾರದ ವಿರುದ್ಧವೂ ಕೂಡ ಮಾತಾಡ್ತೀರಾ? ಹೋರಾಟವನ್ನು ಮಾಡಿದ್ದೇವೆ. ಸರ್ಕಾರದ ವಿರುದ್ಧ ಬಸ್ ಪಾಸ್ ನೀಡದಿತ್ತ ಸರ್ಕಾರದ ವಿರುದ್ಧವೇ ಚೀಮಾರಿಯನ್ನು ಹಾಕಿ ಹೋರಾಟವನ್ನು ಮಾಡಿದ್ದೇವೆ. NSY ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ದನ್ನು ತೋರಿಸಿ ನೋಡುವ. ಎಷ್ಟೋ ಸತಿ ನಮ್ಮ ಸರ್ಕಾರ ಇರುವಾಗ ಆಗಿದೆ. ನಮ್ಮ ಸರ್ಕಾರ ಇರುವಾಗ ಇಂತಹ ಸಮಸ್ಯೆಗಳಷ್ಟು ಉಂಟು ಮಾಡಲ್ಲ. ಅಲ್ಲ, ನಮ್ಗೆ ನೋಡಿ ವಿದ್ಯಾರ್ಥಿ ಪರಿಷತ್ ಅನ್ನುವಂಥದ್ದು ಎಲ್ಲೂ ಒಪ್ಕೊಂಡಿಲ್ಲ. ನೋಡಿ, ವಿದ್ಯಾರ್ಥಿ ಪರಿಷತ್ ಎಲ್ಲೂ ನಾನು ಬಿಜೆಪಿ ಅಂಗಸಂಸ್ಥೆ ಅಂತ ಒಪ್ಕೊಂಡಿಲ್ಲ. ಆದ್ರೆ NSY ಅವರು ಹೇಳ್ತಾರೆ, ಹೌದು ನಾವು ಕಾಂಗ್ರೆಸ್ನವರು, ನಮ್ಗೆ ಸೋನಿಯಾ ಗಾಂಧಿ ತಾಯಿ ಅಂತ ಒಪ್ಕೊಂಡಿದ್ದಾರೆ. ನಾವು ಹೆಮ್ಮೆಯಿಂದ ಹೇಳ್ತೇವೆ, ಇಂದಿರಾ ಗಾಂಧಿ ಕೊಟ್ಟ ಆಸ್ತಿ ಇದು ನಮ್ಗೆ, ಹೆಮ್ಮೆಯಿಂದ ಹೇಳ್ತೇವೆ. ನೋಡಿ, ವಿದ್ಯಾರ್ಥಿ ಪರಿಷತ್ ಇರುವಂತದ್ದು ಒಬ್ಬಳೆ ತಾಯಿ, ಅದು ಭಾರತ ಮಾತೆ ಮಾತ್ರ. ವಿಷಯವೇನಿರುವುದಂದ್ರೆ ವಿದ್ಯಾರ್ಥಿ ಸಂಘಟನೆ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದೆ ಅದಿರುವುದು ನಮಗೆ ಪ್ರಶ್ನೆ. ಇವತ್ತು ವಿದ್ಯಾರ್ಥಿ ಪರಿಷತ್ ಒಂದೇ ಹೇಳ್ತಾರೆ, ಎಲ್ರಿಗೂ ವಿದ್ಯಾರ್ಥಿ ಪರಿಷತ್ನ ಕಣ್ಣು ಮುಂದೆ ಯಾವುದೇ ಜಾತಿ ಇಲ್ಲ, ವಿದ್ಯಾರ್ಥಿ ಪರಿಷತ್ನ ಕಣ್ಣು ಮುಂದೆ ಯಾವುದೇ ಧರ್ಮ ಇಲ್ಲ, ವಿದ್ಯಾರ್ಥಿ ಪರಿಷತ್ನ ಕಣ್ಣು ಮುಂದೆ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ವಿದ್ಯಾರ್ಥಿ ಪರಿಷತ್ನ ಕಣ್ಣು ಮುಂದೆ ಇರುವಂತದ್ದು ಈ ಕೇವಲ ವಿದ್ಯಾರ್ಥಿಗಳ ಹಿತಾಸಕ್ತಿ ಮಾತ್ರ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಧ್ವನಿ ಎತ್ತುವಂತದ್ದು ವಿದ್ಯಾರ್ಥಿ ಪರಿಷತ್ ಪ್ರತಿ ಸರ್ತಿ ಕೂಡ ಮಾಡ್ತಾ ಬರ್ತದೆ. ಏನುಂಟು, ರಾಜಕೀಯ ರಹಿತವಾಗಿರುವ ಒಂದೇ ಒಂದು ವಿದ್ಯಾರ್ಥಿ ಸಂಘಟನೆ ದಕ್ಷಿಣ ಕನ್ನಡದಲ್ಲಿ ಆಗಿರ್ಲಿ, ಹೈಯೆಸ್ಟ್ ವಾಯ್ಸ್ ಆಗಿರುವುದು 32 ವರ್ಷದಿಂದ ಇರುವುದು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ. 1949ರಿಂದ ಯಾವುದೇ ರೀತಿಯ ರಾಜಕೀಯ ಪಕ್ಷದ ಒಂದು ಬೆಂಬಲ ಇಲ್ಲದೆ ವಿದ್ಯಾರ್ಥಿ ಪರಿಷತ್ 75 ವರ್ಷದಿಂದ ನಡೀತಾ ಬರ್ತಾ ಇದೆ. ನಮ್ಮ ಇಶ್ಯೂಸ್ ಏನಿರುವುದು, 2 ಪಾರ್ಟಿ ಸ್ಟೂಡೆಂಟ್ ಆರ್ಗನೈಸೇಷನ್ ಏನುಂಟು, ರೂಲಿಂಗ್ ಪಾರ್ಟಿ ಬರುವಾಗ ಅದು ಎಷ್ಟು ಸೈಲೆಂಟ್ ಆಗ್ತದೆ ನಿಮಗೆ ಕೂಡ ಗೊತ್ತಿರಬಹುದು, ಅಪೋಸಿಷನ್ಗೆ ಬರುವಾಗ ಚೇಂಜ್ ಆಗುವುದು ಕೂಡ ಗೊತ್ತಿರಬಹುದು. ನಮ್ಮದೇನು ಸಂಘಟನೆ ಉಂಟು, ಇಲ್ಲಿರುವ ಎಷ್ಟು ಇಶ್ಯೂಸ್ಗೆ ಕೂಡ ರಾಜಕೀಯ ರಹಿತವಾಗಿ, ಇಲ್ಲಿ ಯಾವುದೇ ವಿದ್ಯಾರ್ಥಿಯ ಮೇಲೆ ಯಾವುದೇ ರಾಜಕೀಯ ತರದ ಒಂದು ಪಾಲಿಸಿ ಮೈಂಡಲ್ಲಿ ಬರಬಾರ್ದು. ಒಂದು ಇಶ್ಯೂಸ್ ಬಂದ ಕೂಡ ಆ ಇಶ್ಯೂಸ್ ನೋಡ್ಬೇಕೇ ಹೊರತು ಯಾವುದೇ ಒಂದು ಪಾರ್ಟಿ ನೋಡೋದಾಗ್ಲಿ, ಜಾತಿ ನೋಡೋದಾಗ್ಲಿ, ಧರ್ಮ ನೋಡೋದಾಗ್ಲಿ ಅಲ್ಲ. ಇಲ್ಲಿರುವ ಇಶ್ಯೂಸ್ನ ಮೇಲೆ ಫೋಕಸ್ ಮಾಡಿ ಆ ಇಶ್ಯೂಸ್ಗೆ ಏನುಂಟು ಜಸ್ಟಿಸ್ ಅದು ತೆಗೆದುಕೊಡ್ಬೇಕು. ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಯಿತು. ಲಾಸ್ಟ್ ಇಯರ್ ಇದೆ 1 year 3 months ಆಯಿತು. ಒಂದು SDM ಲಾ ಕಾಲೇಜ್ನ ವಿದ್ಯಾರ್ಥಿನ ಮೇಲೆ
ಇಲ್ಲಿಯ ಒಂದು ಅಡ್ವೊಕೇಟ್ ಇಂದ, ರೆಪ್ಯೂಟೆಡ್ ಅಡ್ವೊಕೇಟ್ ಇಂದ ಸೆಕ್ಸುವಲ್ ಹರಾಸ್ಮೆಂಟ್ ಆಯಿತು. ಯಾವ ವಿದ್ಯಾರ್ಥಿ ಸಂಘಟನೆಯಲ್ಲಿ ಬಂದಿದೆ? ಎಲ್ಲಿ ಹೋದ್ರು ರಾಜಕೀಯ ವಿದ್ಯಾರ್ಥಿ ಪರಿಷತ್ ಆ ಹುಡುಗಿ ಹತ್ರ ಕೇಳಿದ್ರೆ ವಿದ್ಯಾರ್ಥಿ ಪರಿಷತ್ನವರು ಯಾವ ರೀತಿಯಾಗಿ ಅವರಿಗೆ ಆ ಹುಡುಗಿಯನ್ನ ಕೇಳಬೇಕಿದ್ರೆ ಆ ಹುಡುಗಿಯನ್ನ ಕೇಳಿ ವಿದ್ಯಾರ್ಥಿ ಪರಿಷತ್ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತಿತ್ತಂತ. ಯಾವುದು ಕೂಡ ನಿಲ್ಲಿಲ್ಲ ಇಲ್ಲಿ. ಏನೇ ಇರಲಿ, ಇವಾಗ ನಮಗಿರುವಂಥದ್ದು ವಿಶ್ವವಿದ್ಯಾನಿಲಯ ಮಾಡಿರುವಂಥ ಎಡವಟ್ಟು. ಇವಾಗ ವಿದ್ಯಾರ್ಥಿ ಸಂಘಟನೆಗಳು ಯಾವುದೋ ಒಂದು ರಾಜಕೀಯದ ಪ್ರೇರಿತವೋ ಅಥವಾ ಅದು ಪ್ರೇರಿತವಾಗಿಲ್ವೋ ಅನ್ನುವಂಥ ವಿಚಾರ ಅಲ್ಲ. ಆದರೆ ವಿದ್ಯಾರ್ಥಿಗಳ ಸಮಸ್ಯೆ ಆದಾಗ ತಾವೆಲ್ಲರೂ ಕೂಡ ತಮ್ಮಿಂದ ಏನು ಒಗ್ಗಟ್ಟಾಗಿ ಒಂದು ನಾನು ಅದನ್ನು ಹೇಳಕ್ ಬರ್ತಾ ಇದ್ದೀನಿ. ಏನು ಸಮಸ್ಯೆ ಆಗಿದೆ, ಪರಿಹಾರ ಎಲ್ರಿಗೂ ಕೂಡ ಬೇಕಾಗಿದೆ. ನಮ್ಮ ವಿದ್ಯಾರ್ಥಿ ಸಂಘಟನೆಗಳೆಲ್ಲವೂ ಕೂಡ ಮಾಡಿರುವಂಥ ಹೋರಾಟದ ಬಗ್ಗೆ ಗೌರವ ಇದೆ. ನಾನು ಕೇಳುವಂಥದ್ದು, ಈಗಾಗಲೇ ಒಂದೊಂದು ಸಂಘಟನೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದೆ. ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಏನು ಸಮಸ್ಯೆಗಳ ಬಗ್ಗೆ ಎಲ್ಲರ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದೆ. ತಕ್ಕ ಮಟ್ಟಿಗೆ ಯಶಸ್ಸು ಆಗ್ತಾ ಇದೆ. ಇನ್ನು ಮುಂದಿನ ಹೆಜ್ಜೆ ಇಡೋದಾದರೆ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಹೆಜ್ಜೆಯನ್ನು ಇಡಬೇಕು. ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯ ಹೋರಾಟ ಆಗಲಿ ಎಲ್ಲವೂ ಕೂಡ ಇರಬೇಕು. ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಅನ್ನುವಂಥದ್ದು ಹಾಳಾಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ. ಇನ್ನು ಕೊನೆಯದಾಗಿ ಕೇಳಬೇಕು, ಮೂರಲ್ಲೂ ಕೂಡ ಏನು ಹೇಳ್ತೀರಾ ಅಂತ. ಮೊದಲದಾಗಿ ನಿಶಾನ್ ಅವರು ಏನು ಹೇಳ್ತಾರೆ ಕೊನೆಯದಾಗಿ? ನೋಡಿ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ವಿದ್ಯಾರ್ಥಿ ಸಂಘಟನೆಗಳು ಧ್ವನಿ ಎತ್ತಬೇಕು. ಹೌದು, ಹಾಗೆ ಆ ರೀತಿಯಾಗಿ ಒಂದು ಕೇಳ್ತೀನಿ ನಿಮ್ಮಲ್ಲಿ, ABVP ಇವತ್ತು ಬೇರೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ನಿಲ್ತೀವಿ ಅನ್ನೋದಾದ್ರೆ ವಿದ್ಯಾರ್ಥಿ ಪರಿಷತ್ ನಿಲ್ಲುತ್ತೆ. ವಿದ್ಯಾರ್ಥಿ ಪರಿಷತ್ ಇದಕ್ಕಿಂತ ಮುಂಚೆ ಕೂಡ ಯಾವುದೇ ಸಂಘಟನೆಯ ಅಂದ್ರೆ ನಮ್ಮ ಐಡಿಯಾಲಜಿಕಲ್ ಡಿಫ್ರೆನ್ಸ್ಗಳನ್ನು ಮರೆತು ಕೂಡ ಒಕ್ಕೂಡ್ಕೊಂಡು ಕೆಲಸ ಮಾಡಿದಂತ ಹಲವಾರು ಸನ್ನಿವೇಶಗಳು ನಿಮ್ಮ ಮುಂದೆ ಇದೆ. ನೀವು ವಿದ್ಯಾರ್ಥಿ ಪರಿಷತ್ನ ಹೋರಾಟದ ಒಂದು ನೋಡ್ತಾ ಹೋದ್ರೆ ಈ ರೀತಿಯಾಗಿ ನಮ್ಮ ಐಡಿಯಾಲಜಿಕಲ್ ಡಿಫ್ರೆನ್ಸ್ಗಳನ್ನು ಮರೆತು ಎಲ್ಲರೂ ಒಟ್ಟು ಸೇರಿಕೊಂಡು ಹೋರಾಟ ಮಾಡಿದಂತ ಹಲವಾರು ಸನ್ನಿವೇಶಗಳಿವೆ. ಇನ್ನು ಮುಂದೆ ನಾವು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ನಮ್ಮ ಐಡಿಯಾಲಜಿಕಲ್ ಡಿಫ್ರೆನ್ಸ್ಗಳನ್ನು ಬಿಟ್ಟು ನಾವು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೆ. ನಮ್ಮ ಐಡಿಯಾಲಜಿಯಲ್ಲಿ ಇರುವಂಥದ್ದು ಕೇವಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ಅವರಿಗೆ ಧ್ವನಿ ಎತ್ತುವಂಥದ್ದು ಮತ್ತು ಅವರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಂಥದ್ದು. ಓಕೆ, ರೈಟ್. ಸಿದ್ದಿಕ್ ಅವರೇ, ಕೊನೆಯದಾಗಿ ಏನು ಹೇಳಿ? ಯಾವುದೇ ಪಕ್ಷದ ವಿದ್ಯಾರ್ಥಿ ಸಂಘಟನೆ ಆಗಲಿ ವಿದ್ಯಾರ್ಥಿ ಕಾಸ್ಗೋಸ್ಕರ ಹೋರಾಟ ಮಾಡೋದಾದ್ರೆ ಟೋಟಲ್ ಸಪೋರ್ಟ್ ನಮ್ಮದುಂಟು. NSUA ಸಂಘಟನೆ ಏನುಂಟು, ಇದು ಕಾಲೇಜ್ ಬಂದ್ ಮಾಡುವಾಗ ಇಂಟಿಮೇಟ್ ಮಾಡಿದ್ರು. ಫುಲ್ ಸಪೋರ್ಟ್ ನಾವು ಕೂಡ ಕೊಟ್ಟಿದ್ದೇವೆ. ನಮ್ಮಿಂದ ಆಗುವ ಸಹಕಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದಲ್ಲದೆ ಇವರು ಹೇಳಿದ ಪ್ರಕಾರ ಅದರ ಪಾಲಿಸಿ ಮೈಂಡ್ಸೆಟ್ ಏನುಂಟು ಅದು ವಿದ್ಯಾರ್ಥಿಯಲ್ಲಿ ಬರಬಾರ್ದು. ಇಲ್ಲಿ ನಾವೇನಿದ್ದೇವೆ, ಇಲ್ಲಿ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ, ನಾವು ಫೋಕಸ್ ಮಾಡೋದು ಇಶ್ಯೂ ಅಲ್ಲಿ. ಯಾವುದೇ ವಿದ್ಯಾರ್ಥಿ ಸಂಘಟನೆ ಆಗಲಿ ವಿದ್ಯಾರ್ಥಿ ಕಾಸ್ಗೋಸ್ಕರ ಹೋರಾಟ ಮಾಡೋದಾದ್ರೆ ಅದರ ಜೊತೆ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಕೂಡ ಉಂಟು. ನಾವು ಮುಂಚೂಣಿಯಲ್ಲಿ ನಿಂತು ಕೂಡ ಇದರ ವಿಷಯವನ್ನು ಇಲ್ಲಿ ಏನು ಅಥಾರಿಟೀಸ್ ಏನಿದ್ದಾರೆ ಜಸ್ಟ್ ಪ್ರೊಟೆಸ್ಟ್ ಇಂದ ಸೊಲ್ಯೂಷನ್ ಸಿಗುವುದಂತ ಏನಿಲ್ಲ. ಇಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಏನುಂಟು, ಜನಪ್ರತಿನಿಧಿಗಳಿಗೆ ಕ್ವಶನ್ ಮಾಡುವ ಹಕ್ಕುಂಟು. ನಮ್ಮಿಂದ ವೋಟ್ ತೆಗೆದು ಕೂಡ ಇಲ್ಲಿ ಅವರು ವಿಧಾನಸೌಧಕ್ಕೆ ಕೂಡ ಹೋಗ್ತಾರೆ. ಅವರ ಮೇಲೆ ಜವಾಬ್ದಾರಿ ಉಂಟು. ಅವರನ್ನು ನಾವು ಕ್ವಶನ್ ಮಾಡಬೇಕಾಗ್ತದೆ. ಕೊನೆಯದಾಗಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ನಾವು ಖಾಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಾತ್ರ ಅಲ್ಲ, ಇವತ್ತು ಈ ಸಮಸ್ಯೆಗಳು ಎಲ್ಲಾ ವಿಶ್ವವಿದ್ಯಾಲಯಗಳು ಇದೆ. ಆದರೆ ಈ ವಿಶ್ವವಿದ್ಯಾಲಯದಲ್ಲಿ ಇರುವುದೇ ಸಮಸ್ಯೆಗಳು ಇಟ್ಬಿಟ್ಟು ಏನಿಲ್ಲ, ಇವತ್ತು ಡೆವಲಪ್ಮೆಂಟ್ ಏನಿಲ್ಲ, ಇರುವುದೇ ಸಮಸ್ಯೆಗಳು ಇಲ್ಲಿ. ಅದಕ್ಕೋಸ್ಕರ ನಾವು ಒಂದು ದಿನದೇನು 17ಗೆ ಬಂದುಕೊಂಡಿದ್ದೀವಿ, ಈಗೇನು ಶುರುವಾದದಲ್ಲ. 1 ವರ್ಷಗಳ ಕಾಲ ಆಯಿತು ನಾವು ಇದರ ಹಿಂದೆ ಹೋಗ್ತಾ ಇರೋದು, ಮನವಿಯೇ ಮಾಡ್ತಾ ಇರೋದು. ಪ್ರತಿಭಟನೆ ತುಂಬಾ ಹೋಗ್ಲಿಲ್ಲ ನಾವು, ಆದರೆ ಮಾಡಿದಾಗ ಪೊಲೀಸರು ಮುಂದೆ ಮಾಡ್ತಾರೆ, ಅದೊಂದು ಬೇರೆ ವಿಷಯ. ಅದರ ನಂತರ ನಾವು ನಮ್ಮ ಪ್ರತಿಭಟನೆ ಏನು ಮಾಡಿದ್ದೇವೆ ನಾವು 17 ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ರಾಜ್ಯಾದ್ಯಂತ. ಇನ್ನು ಮುಂದೆ ಇವರೇನು 25 ಡೇಟ್ ಕೊಟ್ಟಿದ್ದಾರೆ, 25ಕ್ಕೆ ನಾವು ಮಾಡ್ತೇವೆ. ಮಾಡಲಿಲ್ಲ ಅಂದ್ರೆ ಇವರು ಕೊಡ್ಲಿಲ್ಲ ಅಂದ್ರೆ ಇವರ ಭರವಸೆ ಮೇಲೆ ನಮಗೆ ನಂಬಿಕೆ ಇಲ್ಲ. ಆದ್ರೂ ಈ ಸಲ ಇಷ್ಟೆಲ್ಲ ಆಕ್ರೋಶಗಳು ನೋಡಿದ್ದಾರೆ, ಈ ಆಕ್ರೋಶಗಳು ನೋಡಿ ಆದ್ರೂ ಅವ್ರು ಕೊಡ್ಬೇಕು. ವಿದ್ಯಾರ್ಥಿಗಳ ನೋವೇನಿದೆ ಅದಕ್ಕೆ ಅವರಿಗೆ ಅರ್ಥ ಆಗಿದೆ. ಅದನ್ನು ಕೂಡ ಕೊಡ್ಲಿಲ್ಲ ಅಂದ್ರೆ ಮುಂದಿನದು ನಾವು 1 ವಾರ ಕೂಡ ಕಾಲೇಜ್ ಯೂನಿವರ್ಸಿಟಿ ಆಗಲಿ ಏನಾದ್ರೂ ಬಂದ್ ಮಾಡ್ತೇವೆ, ಮುತ್ತಿಗೆ ಆಗ್ತೇವೆ. ಎಲ್ಲಾ ಕೆಲಸವನ್ನು ಕೂಡ ನಮ್ಮ ಆರ್ಗನೈಸೇಷನ್ ನಾವು ಮಾಡ್ತೇವೆ. ಓಕೆ, ನಾನು ಆಗ ಕೇಳಿದ ಒಂದು ಪ್ರಶ್ನೆ ಇವರಿಗೆ, ಅದಕ್ಕೆ ನೀವು ಉತ್ತರ ಹೇಳ್ಬೋದಾ ಅಂತ. ಅಂದ್ರೆ ಎಲ್ಲ ಸಂಘಟನೆಗಳ ಜೊತೆ ನಿಲ್ಲುವಂತ ಪ್ರಯತ್ನ ಮಾಡ್ತೀರಾ ನೀವು? ಅಂದ್ರೆ ಜೊತೆಯಾಗಿ ಸಾಗುವಂತ ಪ್ರಯತ್ನ ಮಾಡ್ತೀರಾ? ಏನ್ ಮಾಡ್ತೀರಾ? ನಮ್ಗೆ ಇರುವುದು ವಿದ್ಯಾರ್ಥಿಗಳಿಗೆ ಏನು ಸೊಲ್ಯೂಷನ್, ಅದಕ್ಕೆ ಯಾವ್ದು ಐಡಿಯಾಲಜಿಕಲ್ ಡಿಫರೆನ್ಸ್ ಬೇರೆ. ಬಟ್ ಇವತ್ತು ಸಮಸ್ಯೆ ಆಗ್ತಾ ಇರುವುದು ಒಂದು ಪಕ್ಷಕ್ಕೆ, ಒಂದು ಜಾತಿಗೆ, ಜನಕ್ಕೆ ಅಲ್ಲ. ಇವತ್ತು ಇದಾಗ್ತಾ ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ. ಸೊ ಅದಕ್ಕೋಸ್ಕರ NSUA ಸಂಘಟನೆ ವಿದ್ಯಾರ್ಥಿಗಳ ಜೊತೆ ನಿಲ್ತದೆ. ಬರೀ ವಿದ್ಯಾರ್ಥಿಗಳಿಗೆ ಮತ್ತೆ ಸಮಸ್ಯೆ ಆಗ್ತಿದೆ ಅಂತ ಕೇಳಿದ್ರೆ ಅಲ್ಲ, ಶೈಕ್ಷಣಿಕ ಪರಿವಾರಕ್ಕೆ ಸಮಸ್ಯೆ ಆಗ್ತಿದೆ. ಅಂದ್ರೆ ಸ್ಟೂಡೆಂಟ್ಸ್ ನ ಮೇಲೆ ಆಗ್ತಾ ಉಂಟು. ಖಂಡಿತ 3 ಜನ ವಿದ್ಯಾರ್ಥಿ ಮುಖಂಡರು ಬಂದು ಒಂದಂತೂ ಖುಷಿ ಪಡ್ತೀನಿ ನಾನು. ಯಾಕಂತ ಹೇಳಿದ್ರೆ ಅವರು ಬಂದಂತ ಸಂಘಟನೆಗಳ ಉದ್ದೇಶಗಳಿರ್ಬೋದು ಅಥವಾ
ವಿಚಾರಧಾರೆಗಳಿರುವ ಅದರಲ್ಲಿ ವ್ಯತ್ಯಾಸ ಇರ್ಬೋದು. ಆದರೆ ಇವಾಗ ಇರುವಂಥ ಉದ್ದೇಶ ಒಂದೇ. ವಿಶ್ವವಿದ್ಯಾನಿಲಯ ಮಾಡಿರುವಂಥ ಎಡವಟ್ಟು ಇರ್ಬೋದು, ಅತ್ಯಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಸಮಸ್ಯೆ ಏನಿದೆ ಅದರ ಪರಿಹಾರಕ್ಕಾಗಿ ನಾವೆಲ್ಲ ಜೊತೆಯಲ್ಲಿ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ನಿಜವಾಗ್ಲೂ ಕೂಡ ಸ್ವಾಗತ ಮಾಡಬೇಕು ಈ ಮಾತನ್ನು. ಎಲ್ಲ ಸಂಘಟನೆಗಳ ಉದ್ದೇಶ ಒಂದಾಗಿದೆ. ಇದು ಸರ್ಕಾರಕ್ಕೆ ಅರ್ಥ ಆಗಬೇಕು. ಯಾಕಂತ ಹೇಳಿದ್ರೆ ಈ ಕರಾವಳಿ ಭಾಗದ ಜನಪ್ರತಿನಿಧಿಗಳಿದ್ದಾರೆ, ಕರಾವಳಿ ಭಾಗ ಅಲ್ಲ, ಕೊಡಗುಯಿಂದ ಎಲ್ಲ ಜನಪ್ರತಿನಿಧಿಗಳಿಗೆ ಒಟ್ಟಾದ್ರೆ ಏನು ದೊಡ್ಡ ಕೆಲಸ ಅಲ್ಲ ಸ್ವಾಮಿ. ಸುಮ್ಮನೆ ಹೇಳ್ತಾರೆ ಮಾಡ್ತೀವಿ ಅಂತ. ಯಾವಾಗ ಮಾಡ್ತೀರಾ? ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ ಚೆಲ್ಲಾಟ ಆಡ್ತಾ ಇದೆ ವಿಶ್ವವಿದ್ಯಾನಿಲಯ. ಏನು ಅನ್ನುವಂಥ ಮುಂದೇನು ಅನ್ನುವಂಥ ಬಹಳಷ್ಟು ಗೊಂದಲದಲ್ಲಿ ಅಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ವಿದ್ಯಾರ್ಥಿಗಳು ಕಾಲೇಜಲ್ಲಿರುವ ಬದಲು ಇವಾಗ ಬೀದಿಗೆ ಬೀಳುವ ಪರಿಸ್ಥಿತಿ ಬಂದಿದೆ. ಜನಪ್ರತಿನಿಧಿಗಳಿಗೆ ಇದು ನಾಚಿಕೇಡಿನ ವಿಚಾರ. ಇದನ್ನು ಗಮನಿಸ್ಕೊಳ್ಳಿ, ತಿದ್ದುಕೊಳ್ಳಿ ಅಂತ ಹೇಳಿ. ಜೊತೆಗೆ ವಿಶ್ವವಿದ್ಯಾನಿಲಯ ಕೊಟ್ಟಂಥ ವಿದ್ಯಾರ್ಜನೆ ಇರ್ಬೋದು, ಅವಕಾಶಗಳಿರ್ಬೋದು, ಎಲ್ಲದರ ಬಗ್ಗೆ ಖಂಡಿತವಾಗ್ಲೂ ಗೌರವ ಇದೆ. ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಗೌರವ ಇದೆ. ಆದರೆ ಇಂಥ ಎಡವಟ್ಟನ್ನು ಶ್ರಮಿಸುವಂಥ ವಿಚಾರ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಇಲ್ಲಿರುವಂಥ ಯಾವುದೇ ವಿದ್ಯಾರ್ಥಿ ಸಂಘಟನೆ ಆಗಲಿ, ಯಾವುದೇ ಮಾಧ್ಯಮ ಆಗಲಿ ರಾಜಿ ಮಾಡಿಕೊಳ್ಳೋದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ನೀವು ಆಡಿರುವಂಥ ಚೆಲ್ಲಾಟ ಆಗಲಿ, ಎಡವಟ್ಟಾಗಲಿ, ಏನೇ ಇರಲಿ ಅದನ್ನು ತಿದ್ಕೊಳ್ಳೋದು, ಜೊತೆಗೆ ಅದಕ್ಕೆ ಸೂಕ್ತವಾದಂಥ ಕ್ರಮ ಏನಿದೆ ಅದನ್ನು ಕೈಗೊಳ್ಳುವಂಥ ಅಗತ್ಯತೆ ಅತಿ ಬೇಗನೆ ಮಾಡಬೇಕಾಗಿದೆ. ಸೊ ಈ ಒತ್ತಾಯವನ್ನು ಮಾಡ್ತಾ, ಇದು ಕೇವಲ ಒಂದು ಮಾಧ್ಯಮವಾಗಿ ಒತ್ತಾಯ ಮಾಡೋದಲ್ಲ, ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಒತ್ತಾಯ ಅಷ್ಟೇ ಮಾಡ್ತಿರನ್ನುವಂಥ ನಂಬಿಕೆ. ಜೊತೆಗೆ 25 ಜನವರಿ 25 ಓಕೆ. ಸೊ ಇದರ ಒಳಗೆ ಜನವರಿ ಕೊಟ್ಟಿದ್ದಾರೆ ಇಲ್ಲ, ಡಿಸೆಂಬರ್. ಓಕೆ, ಡಿಸೆಂಬರ್ 25 ಒಳಗೆ ಅದನ್ನು ಸರಿ ಮಾಡ್ತೀವಿ ಅನ್ನೋಂಥ ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆ ಮೇಲೆ ಸದಾ ಎಲ್ಲ ಸಂಘಟನೆಗಳ ಕಣ್ಣು ಇರ್ತದೆ. ನೋಡ್ಕೊಳ್ಳಿ, ಎಲ್ಲೂ ಕೂಡ ಸ್ವಲ್ಪವೂ ಆಚೆ ಈಚೆ ಆದರೆ ವಿದ್ಯಾರ್ಥಿಗಳ ಆಕ್ರೋಶ ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋ ಒಟ್ಟಿನಲ್ಲಿ 3 ಜನ ವಿದ್ಯಾರ್ಥಿ ಮುಖಂಡರು ಬಂದಿದ್ದೀರ. 3 ಜನಕ್ಕೂ ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮಾತುಗಳನ್ನು ಆಡಿರೋದು. ವೀಕ್ಷಕರೇ, ನೋಡಿದ್ರಲ್ಲ, ವಿದ್ಯಾರ್ಥಿ ಮುಖಂಡರು ಇಷ್ಟೊಂದು ವಿದ್ಯಾರ್ಥಿಗಳ ಹೋರಾಟ ಇರ್ಬೋದು, ಅವ್ರು ಮಾಡ್ಕೊಂಡು ಬಂದಂಥ ವಿಚಾರಧಾರೆಗಳಿರ್ಬೋದು, ಎಲ್ಲದರ ಬಗ್ಗೆ ಚರ್ಚೆನ ಮಾಡಿದ್ರು. ಆದರೆ ಉದ್ದೇಶ ಒಂದೇ ಆಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮಾಡಿಕೊಂಡಂಥ ಎಡವಟ್ಟಿನ ವಿರುದ್ಧ ಇವರ ಹೋರಾಟ ನಿರಂತರವಾಗಿರ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಆಗಬೇಕಾಗಿದೆ. ಇದು ಭವಿಷ್ಯದಲ್ಲಿ ಚೆಲ್ಲಾಟ ಸರಿಯಲ್ಲ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಇದು ಎಚ್ಚರಿಕೆಯ ಕರೆಗಂಟೆ. ವಿಶ್ವವಿದ್ಯಾನಿಲಯ ಇರ್ಬೋದು ಅಥವಾ ಈ ಭಾಗದ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಜವಾಬ್ದಾರಿಯನ್ನು ನೋಡ್ಕೊಳ್ಳಿ ಅನ್ನೋದನ್ನು ಸ್ಪಂದನ ವಾಹಿನಿ ಇವತ್ತು ನಿಮಗೆ ನೀಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.